ಆರಂಭದ ದಿನಮಾನದಲ್ಲಿ 10 ಹೆಗಲುಗಳ ಮತ್ತು 10 ಮನಸ್ಸುಗಳ ಸಹಕಾರದಿಂದ ಹಲಸಿನ ಆಂದೋಲನಕ್ಕೆ ಬೀಜಾಂಕುರ ಮಾಡಿದಂಥ ಈ ಪುತ್ತೂರಿನಲ್ಲಿ ಹಲಸಿನ ಮೇಳ ಪ್ರಥಮವಾಗಿ ನಡೆಯಿತು. ಬಹುಶಃ ಪುತ್ತೂರಿನಲ್ಲಿ ಹಲಸಿನ ಆಂದೋಲನ ಬೀಜಾಂಕುರವಾದ ಈ ನೆಲದಲ್ಲಿ ಹಲಸಿನ ಮೇಳ ತಡವಾಗಿ ಸಂಪನ್ನವಾಯಿತು. ಬಾಕಿ ಎಲ್ಲ ಸುತ್ತಮುತ್ತ ನಡೆಯುವ ಹಲಸಿನ ಮೇಳಗಳನ್ನು ನೋಡುತ್ತಾ ಪುತ್ತೂರಿನಲ್ಲಿ ಆಗಬೇಕು ಅಂತ ಕನಸನ್ನು ಕಟ್ಟಿಕೊಂಡಂತಹ ನವತೇಜ ಟ್ರಸ್ಟ್ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಪ್ರಥಮ ಹಲಸು ಮೇಳ ನಡೆದಿತ್ತು. ಬಹುಶಃ ಇದು 7ನೇ ಆವೃತ್ತಿಯ ಹಲಸು ಮೇಳ. 1ನೇ ಆವೃತ್ತಿಗೂ 7ನೇ ಆವೃತ್ತಿಗೂ ನಾವು ಹೊಂದಾಣಿಕೆ ಟ್ಯಾಲಿ ಮಾಡಿದಾಗ ಎಷ್ಟು ವ್ಯತ್ಯಾಸಗಳಾಗಿದೆ, ಮಳಿಗೆಗಳಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ, ನೋಡುವ ದೃಷ್ಟಿಕೋನಗಳಲ್ಲಿ ಎಷ್ಟು ಅಂತರವಾಗಿದೆ, ಎಷ್ಟು ವ್ಯಾಪಕವಾಗಿದೆ ಅಂತ ನಾವು ಇಲ್ಲಿ ನಿಂತು ಈ ಮೇಳದಲ್ಲಿ ನಿಂತು ಸುತ್ತಮುತ್ತ ನೋಡಿದಾಗ ನಮಗೆ ಖಂಡಿತವಾಗಿಯೂ ದಿಗಿಲಾಗುತ್ತದೆ, ವಿಸ್ಮಯವಾಗ್ತದೆ, ಸಂತೋಷವಾಗ್ತದೆ. ಹಾಗಾಗಿ 7ನೇ ಆವೃತ್ತಿಯ ಈ ಹಲಸು ಹಣ್ಣು ಮೇಳಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಇವತ್ತು ಸ್ವಾಗತಿಸ್ತಾರೆ. ಶ್ರೀಯುತ ಅನಂತಣ್ಣ ದಯವಿಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ವಂದನೆಗಳು. ಕಳೆದ 2 ದಿನಗಳಿಂದ 2025 ಹಲಸು ಮೇಳವು ನಡೀತಾ ಇವತ್ತು ಸಮಾಪನಗೊಳ್ಳಲಿಕ್ಕಿದೆ. 2018ರಿಂದ ಪ್ರಾರಂಭಗೊಂಡಂತಹ ಒಂದು ಹಲಸು ಮೇಳ ಪ್ರಪ್ರಥಮ ಬಾರಿಗೆ ಶ್ರೀ ಮಹಾಲಿಂಗೇಶ್ವರ ಸಭಾಮಂಟಪದ ಪಕ್ಕದಲ್ಲಿರುವಂತಹ ನಟರಾಜ ವೇದಿಕೆಯಲ್ಲಿ ಸಣ್ಣದಾಗಿ ಪ್ರಾರಂಭಗೊಂಡಂಥ 1 ದಿನದ ಹಲಸು ಮೇಳ ಇವತ್ತು ಕಿಲ್ಲೆ ಮೈದಾನಕ್ಕೆ ಬಂದು 3 ದಿವಸದ ಹಲಸು ಮೇಳವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಳಿಕೆಯ ಮೇರೆಗೆ ಆಗಮಿಸಿದಂತಹ ನಮ್ಮವರೇ, ನಮ್ಮ ಉಪ್ಪಿನಂಗಡಿಯ ಡಾಕ್ಟರ್ ಆದಂತಹ ಸಮಾರೋಪ ಸಮಾರಂಭದ ಭಾಷಣವನ್ನು ಮಾಡಲಿಕ್ಕಿರತಕ್ಕಂತಹ ಡಾಕ್ಟರ್ ಸುಪ್ರೀತಾ ಲೋಬೋ ಇವರು ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಯೋಜಕರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್, ಇವರಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ತಮ್ಮೆಲ್ಲರನ್ನ, ಪತ್ರಕರ್ತ ಬಂಧುಗಳನ್ನು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಲಸಿನ ತವರು ಭಾರತ, ಆದರೆ ಸಾಗರದಾಚೆಯ ಅನೇಕ ದೇಶಗಳು ಇಂದು ಹಲಸು ಉತ್ಪಾದನೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯಲ್ಲಿ ನಮಗಿಂತ ಅದೆಷ್ಟೋ ಮುಂದೆ ಹೋಗಿವೆ. ಹಲಸು ಬೆಳೆಯುವುದು ಸುಲಭ, ಪಾರಿಸರಿಕ ದೃಷ್ಟಿಯಿಂದಲೂ ಕೂಡ ಮಹತ್ವದ್ದು, ಆರೋಗ್ಯಕ್ಕೆ ಹಿತ, ಆಹಾರ ಭದ್ರತೆಗೂ ಪೂರಕ, ಮೌಲ್ಯವರ್ಧನೆಗೆ ಅಪಾರ ಅವಕಾಶ. ತಡವಾಗಿ ಆದರೂ ನಮ್ಮಲ್ಲಿ ಹಲಸು ಜಾಗೃತಿ ಚುರುಕುಗೊಂಡಿರುವುದು ಒಂದು ಒಳ್ಳೆಯ ಸಲ್ಲಕ್ಷಣ. ಇದು ಇಂದಿನ ಈ ಹಲಸು ಹಬ್ಬದ ಸಮಾಪನಾ ಸಂದೇಶವನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಪ್ರೀತಾ ಲೋಬೋ ಅವರು. ಒಂದು ಸಜ್ಜನಿಕೆಗೆ ಒಂದು ಅಚ್ಚರಿಯ ರೂಪ ಕೊಡುವುದಿದ್ದರೆ ಅದಕ್ಕೆ ಸಾಕಾರ ರೂಪ ನಮ್ಮ ಡಾಕ್ಟರ್ ಸುಪ್ರೀತಾ ಲೋಬೋ ಅವರು. ಅವರ ಜೊತೆಯಲ್ಲಿ ಮಾತನಾಡಿದಾಗ ಯಾವುದೇ ಕಾಡು ಹರಟೆಗಳಿಲ್ಲ. ಪರಿಸರದ ಬಗ್ಗೆ, ಹಲಸಿನ ಬಗ್ಗೆ, ಮಾವಿನ ಬಗ್ಗೆ, ಇಂಥ ಸಸ್ಯಗಳ ಬಗ್ಗೆ ಅವರ ಮಾತುಕತೆಗಳು ನಡೀತದೆ. ಉಪ್ಪಿನಂಗಡಿ ಅವರ ಬಳ್ಳಿ ಆಯುರ್ ಗ್ರಾಮಕ್ಕೆ ನಾವು ಭೇಟಿ ನೀಡಿದಾಗ ಅವರ ಮನಸ್ಸು ಏನು, ಆ ಮನಸ್ಸು ಸ್ಪಷ್ಟವಾಗಿ ಅವರು ಕಟ್ಟಿದಂತಹ ಅವರ ಕನಸಿನ ಯಾವ ಆಸ್ಪತ್ರೆ ಇದೆ ಅದರಲ್ಲಿ ಆ ಮೂಲಕವಾಗಿ ಅದು ಅನಾವರಣಗೊಳ್ಳುತ್ತದೆ. ಇಂಥ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಮ್ಮ ಸಮೃದ್ಧಿ ಗಿಡಗೆಳೆತನ ಸಂಘ ಇರ್ಬೋದು, ಯಾವುದೇ ಪುತ್ತೂರಿನಲ್ಲಿ ನಡೆಯುವಂಥ ಯಾವುದೇ ಪ್ರಕೃತಿ ಸಂಬಂಧವಾದಂಥ ಯಾವುದೇ ಕಾರ್ಯಕ್ರಮಗಳಿಗೆ ಆಮಂತ್ರಣ ಬೇಕಾಗಿಲ್ಲ. ಅವರಿಗೆ ಸುದ್ದಿ ಕೇಳಿದಾಗ ಅವ್ರು ಬರ್ತದೆ. ಅಷ್ಟು ಅಪ್ಪಟ ಪ್ರೀತಿಯ ಸಜ್ಜನಿಕೆಯ ಸಾಕಾರವಾದಂಥ ಡಾಕ್ಟರ್ ಸುಪ್ರೀತಾ ಲೋಬೋ ಅವರಿಂದ ಈ ಹಲಸು ಹಬ್ಬಕ್ಕೆ ಇವತ್ತು ಸಮಾಪನ ಸಂದೇಶ ನೀಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಸರ್, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಅವರೇ, ದ್ವಾರಕಾ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆಯೇ ನಮ್ಮ ನವತೇಜದ ಅನಂತಪ್ರಸಾದ್ ನೈತಡ್ಕ ಅವರೇ, ಪಶುಪತಿಯವರೇ, ಹಾಗೂ ನೆರೆದಿರುವ ಎಲ್ಲ ಹಲಸು ಪ್ರೇಮಿಗಳೇ. ಪ್ರಕೃತೆ ಪರಮಂ ದಾನಂ ಪನಸಸ್ಯ ಫಲಂ ಶುಭಂ ಏನ ತೃಪ್ತಿ ಲಭೆ ನಿತ್ಯಂ ನಮಸ್ತಸ್ಯೈ ಸದಾ ಮಮ. ಪ್ರಕೃತೆ ಪರಮಂ ದಾನಂ
ಪನಸಸ್ಯ ಫಲಂ ಶುಭಂ ಏನ ತೃಪ್ತಿಂ ಲಭೇ ನಿತ್ಯಂ ನಮಸ್ತಸ್ಯೈ ಸದಾ ಮಮ. ಹೇಳಿ ಕೇಳಿ ನಾವು ಭಾರತೀಯರು ಎಲ್ಲರೂ ಪ್ರಕೃತಿ ಪೂಜಕರು, ಪ್ರಕೃತಿಯನ್ನೇ ಪೂಜಿಸುವವರು. ಹಾಗೆ ಹಲಸಿಗೂ ಒಂದು ಪ್ರಕೃತಿಯ ಪರಮ ಒಂದು ದಾನವಾಗಿ ಪ್ರಕೃತಿ ನಮಗೆ ನೀಡಿದ ಹಲಸಿಗೆ ನಮಗೆ ಯಾವಾಗಲೂ ತೃಪ್ತಿಯನ್ನು ಕೊಡುವಂಥದ್ದು, ಹೊಟ್ಟೆಯ ಹಸಿವನ್ನು ನೀಗಿಸುವಂಥ ಹಲಸಿಗೆ ನಾನು ಸದಾ ನಮಸ್ಕಾರ ಮಾಡ್ತೇನೆ ಅಂತೇಳಿ ಈ ಶ್ಲೋಕ ಹೇಳ್ತದೆ. ಯಾಕೆಂದರೆ ಹಲಸು ಅನ್ನೋದು ಕೇವಲ ಒಂದು ಹಣ್ಣು ಅಲ್ಲ, ಅದೊಂದು ಸಂಸ್ಕೃತಿ, ಆಹಾರ ಪರಂಪರೆ ಹಾಗೂ ನಮ್ಮ ಈ ಗ್ರಾಮೀಣ ಜೀವನದ ಪ್ರತೀಕ ಆಗಿದೆ. ಈ ಹಲಸಿನಲ್ಲಿ ನೆಲದ ಸುವಾಸನೆ ಇದೆ, ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಕೆಲವು ಊರುಗಳು, ಈಗ ತಮಿಳುನಾಡಿನ ಪಂಡ್ರುತ್ತಿ ಇರ್ಬೋದು, ನಮ್ಮ ತುಮಕೂರಿನ ಚೇಳೂರು ಇರ್ಬೋದು, ಹಾಗೆ ಕೆಸರುಮಡು ಉಂಟು, ಮತ್ತು ಬೆಂಗಳೂರಿನ ತೂಬುಗೆರೆ ಉಂಟು, ನಮ್ಮ ಚಿಕ್ಕಮಗಳೂರಿನ ಸಕರಾಯಪಟ್ಟಣ ಇರ್ಬೋದು. ಈ ಎಲ್ಲ ಊರುಗಳು ಅಲ್ಲಿಯ ವಿಶಿಷ್ಟವಾಗಿ ಬೆಳೆಯುವಂತಹ ಹಲಸಿಗೆ ಫೇಮಸ್ ಅಂತ ಹೇಳ್ಬೋದು. ಹಾಗೆಂತೇಳಿ ನಮ್ಮ ಊರಿನಲ್ಲೂ ಅದಕ್ಕೂ ನಾನು ಹೆಚ್ಚಿನ ಎಲ್ಲ ತಳಿಗಳನ್ನು ಸವೆದಿದ್ದೇನೆ. ಸ್ಪೆಷಲ್ ಅಂತ ಊರಿನ ತಳಿಗಳ ಹಲಸನ್ನು ಸವಿದಿದ್ದೇನೆ. ಆದರೆ ನಮ್ಮಲ್ಲೂ ಅದಕ್ಕಿಂತಲೂ ಹೆಚ್ಚಾದ ಸಿಹಿಯುಳ್ಳ ಸ್ವಾದವುಳ್ಳ ಹಲಸುಗಳು ಇಲ್ಲ ಅಂತೇಳಿ ಇದೆ. ಆದರೆ ಎಲ್ಲೋ ಅದು ದಾಖಲೀಕರಣ ಮಾಡುವಲ್ಲಿ ನಾವು ಸ್ವಲ್ಪ ಎಡವಿದ್ದೇನೋ ಅಂತ ಕೆಲವೊಮ್ಮೆ ಅನಿಸುವುದಿದೆ. ಇನ್ನೊಂದು ನಾನು ಹೇಳಿದೆ, ಇದು ಅಜ್ಜಿಯಂದಿರ ಸ್ಮೃತಿ ಅಂತೇಳಿ ಹೇಳಿದೆ. ಹೌದು, ನಾನು ಸಣ್ಣದವಿರುವಾಗ ನಾವು ಸ್ಕೂಲ್ ಬಿಟ್ಟು ಏನು ಮನೆಗೆ ಬರುವಾಗ ನಮ್ಮ ಅಜ್ಜಿ ಒಂದು ಪಾತ್ರೆ ಇತ್ತು. ಆ ಪಾತ್ರೆಯಲ್ಲಿ ಸಂಪೂರ್ಣ ಹಲಸನ್ನು ಒಂದು ಫುಲ್ಲಾಗಿ ಈ ಥರ ಹಾಕಿ ಇಡ್ತಿದ್ರು. ನಾವು ಸ್ಕೂಲಿಂದ ಬರೋದು, ನಾವು ಅಣ್ಣ ತಮ್ಮ ತಂಗಿ ಸೇರಿ ಅದನ್ನು ಮುಗಿಸ್ತಿದ್ವಿ. ಆ ಪಾತ್ರೆ ಈಗಲೂ ನಮ್ಮಲ್ಲಿದೆ. ಆ ಪಾತ್ರೆಯನ್ನು ನೋಡುವಾಗ ಆ ಹಲಸಿನನ್ನು ಸವಿದ ನೆನಪು ನಮಗೆ ಈಗಲೂ ಬರ್ತದೆ. ಇನ್ನೊಂದೇನಂತ ಹೇಳಿದರೆ, ಅದು ಒಂದು ಆರೋಗ್ಯದ ರಹಸ್ಯ ಅಂತೇಳಿ. ಹೌದು, ಇವತ್ತು ಎಳೆ ಹಲಸು ಏನಿದೆ ಅದು ಖಂಡಿತವಾಗಲೂ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಏನಿದೆ ಗೋಧಿ ಅಕ್ಕಿಗಿಂತ ತುಂಬ ಕಮ್ಮಿ ಅಂತೇಳಿ ಎಷ್ಟೋ ರಿಸರ್ಚ್ಗಳಿಂದ ಪ್ರೂವ್ ಆಗಿದೆ. ಈಗ ಅರ್ಲಿ ಸ್ಟೇಜ್ ಆಫ್ ಡಯಾಬಿಟೀಸಲ್ಲಿ, ಮಧುಮೇಹ ರೋಗದಲ್ಲಿ ನಾವು ಅದರ ಸೊಳೆಯನ್ನು ಈವನ್ ಚಪಾತಿ ಎಲ್ಲ ಮಾಡುವಾಗ ಒಂದು 30% ನಮ್ಮ ನಾಕಾರಂತರ ಪುಸ್ತಕದಲ್ಲಿ ಉಂಟದು 30% ಹಾಕಿ, ಅದು ನನ್ನ ಪೇಷಂಟ್ಗಳಲ್ಲೂ ಕೆಲವರು ಹೇಳೋದು ನಾನು ಕೇಳಿದ್ದೇನೆ. ಅದು ಯೂಸ್ ಮಾಡಿದರೆ ಖಂಡಿತವಾಗಲೂ ಹುಡಿ ಮಾಡೋದು ಚಪಾತಿ ಮಾಡೋದು ಅಲ್ಲ ನಾನು ಕೇಳಿದ್ದು. ಅವರು ಹಾಗೆ ತಿಂದು ಈ ಮೆಟ್ಫಾರ್ಮಿನ್ ನಾವು ಮಾತ್ರೆ ಕೊಡ್ತೀವಿ, ಆ ಅಂಶ ಅದರಲ್ಲಿದೆ ಅಂಥೇಳಿ, ಇದೇನು ದೊಡ್ಡ 100% ಪ್ರೂವ್ ಆದ ರಿಸರ್ಚ್ ಅಲ್ಲದಿದ್ದರೂ ರಿಸಲ್ಟ್ ವೈಸ್ ಖಂಡಿತವಾಗಲೂ ಅದನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗೆ ಹಲಸು ನಮ್ಮ ಕರುಳನ್ನು ಶೋಧನೆ ಮಾಡ್ತದೆ ಅಂತ ಅದು ನಾವು ಅನುಭವ ಆಗ್ತದೆ. ಹಲಸನ್ನು ತಿಂದ ದಿವಸ ಮರುದಿನ ಹೊಟ್ಟೆ ಸ್ವಲ್ಪ ಶೋಧನೆ ಆದಾಗೆ ಆಗುವಂಥ ಅನುಭವ ಕೂಡ ಇದೆ. ಮತ್ತು ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಿದ್ದ ಕಾರಣ ಬಿ ಪಿಯ ಏರು ಬಿ ಪಿ ಏನಿದೆ, ರಕ್ತದೊತ್ತಡ ಏನು ಹೆಚ್ಚಾಗುವಾಗ ಖಂಡಿತವಾಗಲೂ ಅದರಿಂದ ಕೂಡ ಪ್ರಯೋಜನ ಆಗ್ತದೆ ಅಂಥೇಳಿ ರಿಸರ್ಚ್ಗಳು ನಡೀತಾ ಉಂಟು. ಹೀಗೆ ಆಯುರ್ವೇದ ದೃಷ್ಟಿಯಲ್ಲಿ ನೋಡಿದರೆ ಹೆಚ್ಚಿನ ಸಲ ನಾವು ಹೇಳೋದು ಹಲಸು ಪಿತ್ತಕರ ಅಂತ ಕೂಡ ಹೇಳ್ತಾರೆ. ಆದರೆ ತುಂಬ ಗುಣಗಳಿವೆ. ವೃಷಂ ಬ್ರಹ್ಮಣಂ ಅಂತೇಳಿ ತುಂಬ ಆಚಾರ್ಯರು ತುಂಬ ಅದರ ಗುಣಗಳನ್ನು ಮಾಡ್ತಾರೆ ಸಂಹಿತೆಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹಲಸು ತಿಂದರೆ ಏನು ಹೊಟ್ಟೆ ಹಾಳಾಗ್ತದೆ, ಅಜೀರ್ಣ ಆಗ್ತದೆ ಅಂಥೇಳಿ ತುಂಬ ಕಾರಣಗಳು ಹೇಳ್ತಾ ಇದ್ದೇವೆ. ಆದರೆ ಮಲಯಾಳದಲ್ಲಿ ಹಲಸಿಗೆ ಚಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಗಾದೆ ಇದೆ, ಚಕ್ಕಕ್ಕೆ ಚುಕ್ಕು ಅಂತೇಳಿ. ಚುಕ್ಕು ಅಂತ ಹೇಳಿದರೆ ಆರ್ದ್ರಕ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ, ಶುಂಠಿ. ತುಂಬ ಅಜೀರ್ಣ ಥರ ಆದರೆ ಸ್ವಲ್ಪ ಶುಂಠಿ ಹುಡಿಯ ಇಲ್ಲ ಶುಂಠಿ ರಸವನ್ನು ಕುಡಿದ್ರೆ ಅದಕ್ಕೆ ಆ ಗಾದೆ ಮಾತೇ ಇದೆ. ನಮ್ಮ ಸಮೃದ್ಧಿ ವಾಟ್ಸ್ಯಾಪ್ ಗ್ರೂಪಲ್ಲಿ ಯಾರೋ ನಿನ್ನೆ ಅದನ್ನು ಹಾಕಿದರು, ಚಕ್ಕಕ್ಕೆ ಚುಕ್ಕು ಅಂತೇಳಿ. ಅಂದರೆ ಚಕ್ಕ ತಿಂದು ಏನಾದರೂ ಅಜೀರ್ಣ ಅಂತ ಏನಾದರೂ ಅಂಥ ಸಮಸ್ಯೆಗಳಾದರೆ ನಾವು ಶುಂಠಿಯ ರಸ ಇಲ್ಲದ್ರೆ ಶುಂಠಿಯ ಹುಡಿಯನ್ನು ತಿಂದರೆ, ಹೆಚ್ಚಿನವರು ಹೇಳೋದು ನನಗೆ ಹಲಸಿನ ಹಣ್ಣು ತಿಂದರೆ ಅಜೀರ್ಣ ಆಗ್ತದೆ ಅಂತ ಒಂದು ಕೆಲವು ಸಮಸ್ಯೆಗಳು ಹೇಳೋದು ಸರ್ವೇ ಸಾಮಾನ್ಯ. ಅದಕ್ಕೆ ಇದು ಯೂಸ್ ಮಾಡಿದರೆ ಆಯಿತು.
ಇನ್ನು ನವತೇಜ ಪುತ್ತೂರು ಸಂಘಟಿಸಿರುವ ಹಲಸು ಮೇಳದಲ್ಲಿ ಕೃಷಿಕರ ಬೆವರು, ಸ್ಥಳೀಯ ಉತ್ಪನ್ನಗಳ ಪ್ರೋತ್ಸಾಹ ಹಾಗೂ ಸಮುದಾಯದ ಏಕತೆಯನ್ನು ನಾವು ಕಾಣ್ತೇವೆ. ನಿನ್ನೆ ನಾನು ಸಂಜೆ ಇಲ್ಲಿ ಇದ್ದೆ. ಈ ಎಲ್ಲ ಮಳಿಗೆಗಳನ್ನು ಸಂದರ್ಶಿಸುವಾಗ ನಾನು ನೋಡಿದೆ, ಇಲ್ಲಿ ಏನು ಎಲ್ಲ ಸ್ತರದ ಸಮಾಜದ ಎಲ್ಲ ವರ್ಗದ ಎಲ್ಲ ಸ್ತರದ ಜನರು ಬಂದು ಇಲ್ಲಿ ಏನು ಮಳಿಗೆಗಳಿವೆ ಅದನ್ನು ಭೇಟಿ ಮಾಡುವುದು, ಆಸ್ವಾದಿಸುವುದನ್ನು ನಾನು ನೋಡ್ತಾ ಇದ್ದೆ. ಏನು ನಮ್ಮ ಕೇಂದ್ರ ಸರ್ಕಾರ ಆತ್ಮನಿರ್ಭರತೆ ಬಗ್ಗೆ ಮಾತಾಡ್ತಿದೆಯಾ, ಅದರ ಒಂದು ಸಾಕಾರಕ್ಕೆ ಒಂದು ಸಣ್ಣ ಹೆಜ್ಜೆ ಇಂಥ ಹಲಸು ಮೇಳಗಳು, ಹಣ್ಣು ಮೇಳಗಳು ಆಗ್ತದೆ ಅಂಥೇಳಿ ನನ್ನ ಒಂದು ನಂಬಿಕೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ತಂದೆಯವರು ಅಜ್ಜಂದರು ಹಲಸನ್ನು ತುಂಬ ಉಪಯೋಗ ಮಾಡ್ತಾಯಿದ್ರು. ಎಲ್ಲೋ ಆ ಕೊಂಡಿ ಒಂದು ಕಳಚಿಕೊಂಡಿತ್ತು 90ರ ದಶಕದಲ್ಲಿ. ಈಗ ಮುಂದಿನ ಪೀಳಿಗೆ ಅದರ ಬಗ್ಗೆ ತುಂಬ ಮಾಹಿತಿಯನ್ನು ತಗೊಂಡು ಅದನ್ನು ಉಪಯೋಗ ಮಾಡುವಂಥದ್ದು, ಮೌಲ್ಯವರ್ಧನೆ ಮಾಡಿ ಉಪಯೋಗ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದರ ಈ ಮೌಲ್ಯವರ್ಧನೆ ಇನ್ನೂ ಕೂಡ ನಡೀಲಿ ಎನ್ನುವುದೇ ನಮ್ಮ ಆಶಯ. ಈ ಮೇಳಕ್ಕೆ ಶ್ರೀಕಾರ ಹಾಕಿ ಉದ್ಘಾಟನಾ ಭಾಷಣ ಮಾಡಿದವರು ಶ್ರೀಪಾಡ್ರೆ ಅವರು. ಅವರ ಬಗ್ಗೆ ನಾನು ಇಲ್ಲಿ ಮಾತಾಡಲೇಬೇಕು. ಯಾಕೆಂತೇಳಿದರೆ, ಹಲಸು ಇವತ್ತು 5 ಸ್ಟಾರ್ ಹೋಟೆಲ್ ಮೆನುವಲ್ಲಿ ಬರಬೇಕಾದ್ರೆ ನಮ್ಮ ಈ ಹಲಸಿನ ರಾಯಭಾರಿಯಾದ ಶ್ರೀಪಾಡ್ರೆ ಅವರೇ ಅದಕ್ಕೆ ಪ್ರಮುಖ ಕಾರಣ. ಅಡಿಕೆ ಪತ್ರಿಕೆ ಅಂತ ಹೇಳ್ಬೋದು ನಾನು. ಯಾಕೆಂತೇಳಿದರೆ 27 ಮುಖಪುಟ ಲೇಖನಗಳನ್ನು ಅಡಿಕೆ ಪತ್ರಿಕೆ ಹಲಸಿನ ಮೇಲೆ ಮಾಡಿದೆ ಅಂಥೇಳಿ ಒಂದು ಮಾಹಿತಿ. ನಾವೊಂದು ಪ್ರೈಮರಿ ಸ್ಕೂಲಲ್ಲಿಂದ 10th ಸ್ಟ್ಯಾಂಡರ್ಡ್ಗೆ ಬರುವಾಗ ಅಡಿಕೆ ಪತ್ರಿಕೆಯಲ್ಲಿ ಯಾವಾಗಲೂ ನೀರಿಂಗಿಸುವಿಕೆ ಯಾವಾಗಲೂ ಅದೇ ಬರ್ತಾಯಿತ್ತು. ನಾನು ತಿಳ್ಕೊಳ್ತಿದ್ದೆ, ಇದೆಂಥದ್ದು ಯಾವಾಗ ನೋಡಿದರು ಇಷ್ಟು ಅಗತ್ಯ ಉಂಟ, ನಮ್ಮಲ್ಲಿ ಇಷ್ಟು ಮಳೆ ಎಲ್ಲ ಬರ್ತಾ ಉಂಟು, ನೀರಿಂಗಿಸುವಿಕೆ ಇದು ಯಾಕೆ ಇವರಿಗೆ ಬೇರೆ ಮೋಸ್ಟ್ಲಿ ಇವರಿಗೆ ಬೇರೆ ವಿಷಯ ಸಿಗುವುದಿಲ್ಲ ಇರ್ಬೋದು, ಅದಕ್ಕೋಸ್ಕರ ಇದು ನೀರಿಂಗಿಸುವ ಬಗ್ಗೆ ಇಷ್ಟು ಮಾಡ್ತಾ ಇದ್ದಾರೆ ಅಂತ ಲೇಖನಗಳನ್ನು ಬರಿತಾ ಇದ್ದಾರೆ ಅಂತ ತಿಳ್ಕೊಳ್ತಿದ್ದೆ ನಾನು. ಆದರೆ ಈಗ ನಮಗೆ ಗೊತ್ತಾಗಿದೆ ಅದರ ಮಹತ್ವ. ಅವರಿಗೆ ಅವತ್ತು ಗೊತ್ತಾಗಿದೆ 20 ವರ್ಷಗಳ ಮುಂಚೆ, ನಮಗೆ ಈಗ ಅದರ ಅನುಭವ ಬರ್ತಾ ಉಂಟು. ಹಾಗೆ ಹಲಸಿನ ಬಗ್ಗೆ ಕೂಡ ನನಗೆ ಅನಿಸಲಿಲ್ಲ, ಆದರೂ ಕೆಲವರು ಅದನ್ನು ಹೇಳಿದ್ರಂತೆ, ಯಾಕೆ ಇಷ್ಟು ಹಲಸಿನ ಬಗ್ಗೆ ಇಷ್ಟು ಪ್ರಾಮುಖ್ಯತೆ ಕೊಡುವ ಅಗತ್ಯ ಉಂಟಾ ಅಂತೇಳಿ ಒಂದು ಪ್ರಶ್ನೆ ಬಂದಾಗ ಅವರ ಸಂಪಾದಕ ಮಂಡಳಿ ಹೇಳಿತ್ತಂತೆ, ಎಲ್ಲಿವರೆಗೆ ಹಲಸಿನ ಹಣ್ಣು ಮರದಲ್ಲಿ ಕೊಳೆಯುವುದು ನಿಲ್ತದ ಅಲ್ಲಿವರೆಗೆ ಅಡಿಕೆ ಪತ್ರಿಕೆ ಅಲ್ಲಿವರೆಗೆ ಅಡಿಕೆ ಪತ್ರಿಕೆ ಹಲಸಿನ ಬಗ್ಗೆ ಲೇಖನಗಳನ್ನು ಕೊಡ್ತಾ ಇರ್ತದೆ ಅಂಥೇಳಿ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡಿದ್ದರಂತೆ. ಅವರಿಗೆ ನಾವು ಖಂಡಿತವಾಗಲೂ ಮೆಚ್ಚಬೇಕು ಅವರ ಈ ಮಾತನ್ನು, ಅವರ ಈ ಕಾಳಜಿಯನ್ನು ಖಂಡಿತವಾಗಲೂ ಇದು ತೋರಿಸ್ತದೆ ಅಂಥೇಳಿ ನನ್ನ ಅಂಬೋಣ. ನಿನ್ನೆ ನಾನು ಹೇಳಿದ್ದೀನಿ, ಸಂಜೆ ಈ ಹಲಸು ಮೇಳದಲ್ಲಿ ನಾನು ತಿರುಗಾಡ್ತಿರುವಾಗ ನನಗೊಂದು 2 ಅಂಶಗಳು ನಾನು ನೋಡಿದ್ದನ್ನು ಜಸ್ಟ್ ನಿಮ್ಮ ಮುಂದೆ ಇಡಲೇಬೇಕಾಗ್ತದೆ. ಇಲ್ಲಿ ನಿನ್ನೆ ಒಂದು ಪನಸೋಖ್ಯಾನ ಅಂತೇಳಿ ಒಂದು ತಾಳಮದ್ದಳೆ ಕಾರ್ಯಕ್ರಮ ಇತ್ತು. ನಮ್ಮ ಆತ್ಮೀಯರಾದ ಗೋವಿಂದ ಪ್ರಸಾದ್ ಕಜೆಯವರು ಕೂಡ ಇಲ್ಲಿದ್ದರು. ಆಗ ಅವ್ರ ಹತ್ರ ಮಾತಾಡೋಗಳು 111 ಪದ್ಯಗಳು ಇದರಲ್ಲಿ ಉಂಟು ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಹಲಸಿನ ಮೇಲೆ 111 ಪದ್ಯಗಳಲ್ಲಿರುವ ಒಂದು ಇದನ್ನು ಸಣ್ಣ ಸಮಯದಲ್ಲಿ ಅವನ್ನು ಮಾಡಿ ಒಂದು ದೊಡ್ಡ ನನ್ನಂಥವನಿಗೆ ಅದೊಂದು ಅಚ್ಚರಿಯೇ ಸರಿ. ನಾನು ಅದರ ಹಿಂದಿನ ಇರುವ ರೂವಾರಿಗಳಾದ ಇಲ್ಲಿ ನಾಕಾರ ಅಥವಾ ಇಲ್ಲಿದ್ದಾರೆ, ನಾನು ಅವರನ್ನು ನಿನ್ನೆ ಅಲ್ಲಿ ಅಡಿಕೆ ಪತ್ರಿಕೆ ಸ್ಟಾಲಲ್ಲಿ ನೋಡಿದ್ದೇನೆ. ನನಗೆ ಆಶ್ಚರ್ಯ, ನೀವೇನು ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತೇಳಿ ನೋಡಿ. ಅವರು ಅದರ ಒಂದು ಸಂಪಾದಕರು ಅವರಲ್ಲಿ ಕೂತ್ಕೊಂಡಿದ್ದಾರೆ. ನನಗೇನೋ ಸ್ವಲ್ಪ ಎಂತ ಹೇಳ್ತಾರೆ ರಿನ್ಯೂವಲ್ ಮಾಡಲಿಕ್ಕಿತ್ತು, ಮತ್ತು ಅವ್ರ ಹತ್ರ ಮಾಡಿದೆ. ಅಲ್ಲಿ ಅವರೇ ಮಾಡಿದ ಒಂದು ಅವರ ಕಲ್ಪನೆಯ ಕೂಸಿಲ್ಲಿ ಆಗ್ತಾ ಉಂಟು. ಆದರೆ ಅವರ ಡೆಡಿಕೇಶನ್ ನೋಡಿ, ಅವರು ಅಲ್ಲಿ ಕೂತ್ಕೊಂಡು ಅವರ ಕೆಲಸವನ್ನು ನೋಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಬೇಕಂತ ಗೊತ್ತಿಲ್ಲ ಆ ಡೆಡಿಕೇಶನ್ ಬಗ್ಗೆ. ಅವರ ಕನಸಿನ ಕೂಸಿನ ಒಂದು ಮೇಯ್ನ್ ಕಾರ್ಯಕ್ರಮ ಆಗ್ತಾ ಇರುವಾಗ ಅದನ್ನು ಬಿಟ್ಟು ಅವರ ವೃತ್ತಿಯ ಇದನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಏನಾರು ಅದರ ರಿಸೀಟ್ ಕೊಡಲಿಕ್ಕೆ ಬಾಕಿ ಇತ್ತು. ನಾನು ಇಲ್ಲಿ ಅರ್ಧ ಬಂದಾಗಿದೆ, ಮತ್ತು ಅದನ್ನು ತಂದು ಓಡಿ ಬಂದು ಅದು ಕೊಟ್ಟರು. ಖಂಡಿತವಾಗಲೂ ಇಂಥ ಒಂದು ತುಂಬ ವಿಷಯಗಳನ್ನು ನೋಡಿದ್ದೇನೆ ನಿನ್ನೆ. ಮತ್ತು ಇನ್ನೊಂದು ನಾನು ಉದಾಹರಣೆ ಹೇಳೋದಿದ್ದರೆ, ನನಗೆ 1 kg ಮಾಂಬಳ ಬೇಕಿತ್ತು. ಅಲ್ಲಿ ಒಂದು ಹಲಸಿನ ಅಂಗಡಿ ನನ್ನ ಎದುರೇ ಉಂಟಲ್ಲಿ ಕಂಟಿನ್ಯೂಸ್, ಮೌನೇಶ್ ಮಲ್ಯ ಅವರ ಹಲಸಿನ ಅಂಗಡಿ ಅಂತ ಇದೆ. ಅಲ್ಲಿ ಏನೋ 50 ರೂಪಾಯಿ ಹೆಚ್ಚು ಕಮ್ಮಿ ಆಯಿತು. 50 ರೂಪಾಯಿನ ಅವರು ನನಗೆ ಕೊಡಬೇಕಿತ್ತಂತೆ. ನಾನು 1 kg ತಗೊಂಡಾಗಿದೆ. ಅವರು ನನ್ನನ್ನು ಮತ್ತೆ ಎಲ್ಲಿಯೋ ಬಂದು ಹುಡುಕಿ 50 ರೂಪಾಯಿ ಕೊಡಲಿಕ್ಕೋಸ್ಕರ ಪುನಃ ಬಂದಿದ್ದಾರೆ. ಇದನ್ನು ನಾವು ಮೆಚ್ಚಬೇಕು. ಯಾಕೆಂತ ಹೇಳಿದರೆ ಇಂಥ ಮಳಿಗೆಗಳಲ್ಲಿ ನಾವು ತಿಳ್ಕೊಳ್ಬೋದು, ಏನೋ ಅವರು ಕೇವಲ ವ್ಯಾಪಾರದ ದೃಷ್ಟಿಯಿಂದ ಹೆಚ್ಚಿನ ಮಳಿಗೆಗಳು ಇಲ್ಲಿ ಏನು ಖಂಡಿತವಾಗಲೂ
ಕೇವಲ ಅವರಿಗೆ ವ್ಯಾಪಾರವೇ ಅವರದ್ದು ಮೇನ್ ಉದ್ದೇಶ ಅಂತೂ ಖಂಡಿತ ಅಲ್ಲ. ಎರಡು ನಾನು ಉದಾಹರಣೆಗಳು ಹೇಳಿದೆ. 50 ರೂಪಾಯಿಗೋಸ್ಕರ ಅವರು ನನ್ನನ್ನು ಹುಡುಕಿ ಅಷ್ಟು ದೂರ ಬರುವ ಯಾವುದೇ ಅಗತ್ಯ ಇರಲಿಲ್ಲ. ನನಗೆ ಗೊತ್ತೂ ಇರಲಿಲ್ಲ ಅದು 50 ರೂಪಾಯಿದು ಅವ್ರು ಕೊಡಬೇಕು ಅಂತೇಳಿ. ಅಂತಹ ಒಂದು ಎರಡು ನನಗೆ ಹೇಳಲೇಬೇಕು ಅಂತ ಅದು ಅನಿಸ್ತು. ಇನ್ನು ಈಗಲೇ ಕಾರಂತ ಪೆರಾಜ್ ಅವರು ಹೇಳಿದರು, ಈ ಪ್ಯಾಕಿಂಗ್ಗಳ ಬಗ್ಗೆ ಎಲ್ಲ ಎಷ್ಟು ವ್ಯತ್ಯಾಸ ಆಗಿದೆ ಅಂಥೇಳಿ ನಾವು ನೋಡ್ಬೋದು. ಈಗ ಮುಂಚಿನ ಏನು ಹಲಸಿನ ಹಬ್ಬಗಳಲ್ಲಿ ಇರುವಂಥ ಪ್ಯಾಕಿಂಗ್ಗಳಿಲ್ಲ ಈಗ ಯಾವುದೋ ಕಾರ್ಪೊರೇಟ್ಗಳು ನಾಚುವಂತಹ ವ್ಯವಸ್ಥೆಗಳಲ್ಲಿ ಅಂತಹ ಒಂದು ಪ್ಯಾಕಿಂಗ್ಗಳಲ್ಲಿ ನಾವಿಲ್ಲಿ ಈ ಮಳಿಗೆಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ಹಲಸಿನ ಹಣ್ಣು ಅಂತ ಹೇಳುವಂಥದ್ದು ಇಡೀ ವಿಶ್ವದಲ್ಲಿ, ನಾನು ಎಲ್ಲ ಕಂಡುಕೊಂಡ ಹಾಗೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಹಲಸು ಬೆಳೆಯುವಂತಹ ಒಂದು ದೇಶ ನಾವು ಭಾರತ ಅಂತ ನಾವಿವತ್ತು ಗರ್ವದಿಂದ ಹೇಳ್ತಾ ಇದ್ದೇವೆ. ಆದರೆ ಎಲ್ಲೋ ಕೆಲವು ಕಡೆ ನಾವು ಬೇಕಾದ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಾವು ಎಲ್ಲೋ ಸ್ವಲ್ಪ ಎಡವಿದ್ದೇವೆ ಅಂತ ಹೇಳುವಂಥ ಒಂದು ಅನಿಸಿಕೆ ಕೂಡ ಬರ್ತಾ ಇದೆ. ಏನು ಮುಂದೆ ಆಗ್ಬೋದು ಅಂತ ಹೇಳೋದಕ್ಕೆ ಒಂದು ಹಲಸು ಮಂಡಳಿ ಅಂತೇಳಿ ಏನೋ ಸ್ಥಾಪನೆ ಆಗ್ಬೋದು ಏನೋ. ಯಾಕಂದರೆ ಬೇರೆ ಬೇರೆ ಬೋರ್ಡ್ ಇದೆ ನಮಗೆ. ಯಾಕೆಂತ ಹೇಳಿದರೆ ಆ ಕಾಫಿಯಲ್ಲಿ ಎಷ್ಟೋ ಕಾಫಿ ಆಗ್ತದ ಈ ದೇಶದಲ್ಲಿ, ಅದಕ್ಕಿಂತ ಹೆಚ್ಚು ಖಂಡಿತವಾಗಲೂ ಹಲಸು ಅನ್ನುವಂಥ ಬೆಳೆ ಖಂಡಿತ ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಆಗ್ತದೆ ಅಂತೇಳಿ ನನ್ನ ಒಂದು ನಂಬಿಕೆ. ಅದಕ್ಕೆ ಒಂದು ಕರೆಕ್ಟಾದ ಒಂದು ಹಲಸು ಮಂಡಳಿ ಅಂತ ಹೇಳ್ಬೋದು. ನಮ್ಮ ಕೇರಳದಲ್ಲಿ ಚಕ್ಕವಂಡಿ ಅಂತೇಳಿ ಒಂದು ಬಂದಿತ್ತು. ಅದು ಅಡಿಕೆ ಪತ್ರಿಕೆಯಲ್ಲಿ ಚಕ್ಕವಂಡಿಯ ಬಗ್ಗೆ ತುಂಬ ಲೇಖನಗಳೆಲ್ಲ ಬಂದಿದ್ದವು. ಅಂಥ ಪುತ್ತೂರು ಕೇರಳದ ಬೆಳ್ಳಿ ಆಗಿದ್ದಾಗೆ ಪುತ್ತೂರಂಥ ಊರಿನಲ್ಲಿ ಕೂಡ ಒಂದೊಂದು ಚಕ್ಕವಂಡಿ ಅಂತ ಒಂದು ಬರಲಿ ಅಂತ ಒಂದು ವಿಷಯಗಳು ಬರಲಿ. ಹಾಗೆ ನಮ್ಮ ಮುಳಿಯ ಶರ್ಮಣ್ಣನವರು ಹಲಸು ಸ್ನೇಹಿಕೂಟ ಅಂತೇಳಿ ಮಾಡಿದರು. ಅಂತಹ ಹಲಸು ಸ್ನೇಹಿಕೂಟಗಳು ಊರಿನ ಎಲ್ಲ ಒಂದೊಂದು ಊರಿಗೆ ಅಂಥ ಹಲಸು ಸ್ನೇಹಕೂಟಗಳು ಆಗಲಿ. ಹೊಸ ರುಚಿಗಳ ಅನ್ವೇಷಣೆಯ ಮನಸ್ಥಿತಿ ಎಲ್ಲರಲ್ಲೂ ಬರಲಿ. ಯಾಕೆಂತ ಹೇಳಿದರೆ ನಾವು ನೋಡಿದ್ದೇವೆ, ಭಟ್ ಅವರಿದ್ದರು, ಈಗಲೇ ಮೂಡೆ ಮಾಡುವ ಸ್ಪರ್ಧೆಯಲ್ಲಿ ಅವರಿಗೆ ಇಲ್ಲಿ ಇದ್ದರು. ಅಂತಹ ಒಂದು ಹೊಸ ರುಚಿಯ ಹಲಸನ್ನು ಉಪಯೋಗ ಮಾಡಿ ಹೊಸ ರುಚಿಗಳನ್ನು ಮಾಡುವಂಥ ಮನಸ್ಥಿತಿ ಎಲ್ರಿಗೂ ಬರಲಿ ಅಂತ ಹೇಳ್ತಾ, ಇದರ ಹಿಂದೆ ಕೆಲಸ ಮಾಡಿದಂಥ ತುಂಬ ಜನ ಇದ್ದಾರೆ. ನಮ್ಮ ಸುಹಾಸ್ ಅವರಿದ್ದಾರೆ, ಅವರೇ ನನಗೆ ಸುಹಾಸ್ ಮರಿಕೆ ಇದ್ದಾರೆ. ಅವರು ನನಗೆ ಅವತ್ತು ಆಹ್ವಾನ ಕೂಡ ಸ್ವಲ್ಪ ಮುಜುಗರ ಆಯಿತು. ಅಡಿಕೆ ಪತ್ರಿಕೆಯವರು ಶ್ರೀಪಡ್ರೆ ಅವರೆಲ್ಲ ಮಾತಾಡಿದಂಥ ಅವರು ಸ್ಟಾರ್ಟ್ ಮಾಡಿದ ವೇದಿಕೆಯಲ್ಲಿ ನಾನು ಹೇಳುವಷ್ಟು ಏನು ಇಲ್ಲ, ಆದರೂ ಒಂದು ಸ್ವಲ್ಪ ಅಂಜಿಕೆ ಆಯಿತು. ಆದರೂ ಖುಷಿಯಿಂದ ಒಪ್ಕೊಂಡೆ. ಸುಹಾಸ್ ಕೂಡ ಒಂದು ಒಳ್ಳೆಯ ಒಂದು ಯುವಕ ಹೇಗೆ ಒಂದು ರೋಲ್ ಮಾಡೆಲ್ ಆಗಿ ಎಲ್ಲಿ ಕೂಡ ಹೇಳ್ಬೋದಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ತುಂಬ ಹಿರಿಯರಿದ್ದಾರೆ. ಅವರ ತಂದೆಯವರಾದ AP ಸದಾಶಿವ ಅವರು ಇಲ್ಲಿದ್ದಾರೆ, ಶಿವಸುಬ್ರಹ್ಮಣ್ಯ ಅವರು ಇರ್ಬೋದು, ತೆರೆಮರೆಯಲ್ಲಿ ಕೆಲಸ ಮಾಡಿದ ಎಲ್ಲರೂ, ಇದರ ಅಧ್ಯಕ್ಷರಾದ ನಮ್ಮ ನವತೇಜ ಟ್ರಸ್ಟ್ನ ಅನಂತ್ ಪ್ರಸಾದ್ ನೈತಡ್ಕ ಅವರಿದ್ದಾರೆ. ಎಲ್ರಿಗೂ ಶುಭ ಆಗಲಿ. ತುಂಬ ಹಿರಿಯರು ಇಲ್ಲಿ ಇದ್ದೀರಿ. ಎಕ್ಕಡ್ಕ ಗಣಪತಿ ಭಟ್ ಅವರು ಇದ್ದಾರೆ. ಎಲ್ರಿಗೂ ಇದರಲ್ಲಿ ಹಿಂದೆ ಕೆಲಸ ಮಾಡಿದ ಎಲ್ಲರಿಗೆ ಶುಭ ಹಾರೈಸುತ್ತಾ, ಇಂತಹ ಮೇಳಗಳು ಇನ್ನೂ ಮುಂದೆ ಇನ್ನೂ ಒಳ್ಳೆಯ ರೀತಿಯಲ್ಲಿ, ಈಗ ಒಂದು ಹಂತಕ್ಕೆ ಬಂದಿದೆ, ಆದರೂ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ, ಹಲಸು ಕೃಷಿ, ಹಲಸು ಮೌಲ್ಯವರ್ಧನೆ ನಿಟ್ಟಿನಲ್ಲಿ ಈಗಿರುವ KVK ಕೇಂದ್ರ ಸರ್ಕಾರದ ಕೃಷಿ ಸಂಶೋಧನಾ ಸಂಸ್ಥೆಗಳು ಅಂದರೆ ICARನ ಅಂಗಸಂಸ್ಥೆಗಳ ಮೇಲೆ ಒತ್ತಡ ಹಾಕುವುದರಲ್ಲಿ ಅರ್ಥವಿಲ್ಲ. ಹಲಸಿಗಾಗಿಯೇ ಪ್ರತ್ಯೇಕ ನ್ಯಾಷನಲ್ ರಿಸರ್ಚ್ ಸೆಂಟರ್ನ ಅಗತ್ಯವಿದೆ. ಅದು ಕೂಡ ಕೇರಳ ಮತ್ತು ಕರ್ನಾಟಕದಲ್ಲಿ ಆಗಬೇಕು. ಬಾಳೆಹಣ್ಣು, ದ್ರಾಕ್ಷಿ, ಲಿಚ್ಚಿ ಹೀಗೆ ಅನೇಕ ಹಣ್ಣುಗಳಿಗಾಗಿಯೇ ನ್ಯಾಷನಲ್ ರಿಸರ್ಚ್ ಸೆಂಟರ್ಗಳಿವೆ. ಹಲಸಿಗಾಗಿ ಪ್ರತ್ಯೇಕ ನ್ಯಾಷನಲ್ ರಿಸರ್ಚ್ ಸೆಂಟರ್ ಪ್ರಾರಂಭಗೊಂಡರೆ ಭವಿಷ್ಯದ ಬೆಳೆಗೆ ಭವಿಷ್ಯ ಇರುತ್ತದೆ ಅಂತ ಒಬ್ಬರು ಹಲಸು ಪ್ರೇಮಿಯೊಬ್ಬರು ಮೆಸೇಜ್ ಹಾಕಿದ್ದಾರೆ. ಬಹುಶಃ ಈ ಹಲಸು ಹಣ್ಣು ಮೇಳದ ಒಂದು ಸಂದೇಶ ಮತ್ತು ಒಂದು ಆಗ್ರಹ ನಾವು ಇದನ್ನೇ ಸ್ವೀಕರಿಸಬಹುದೋ ಏನೋ, ಅದನ್ನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟವರಿಗೆ ಮಾಡ್ತೇವೆ ಸರ್. ಹಲಸಿನ ಪರಿಮಳಕ್ಕೆ ಇನ್ನೊಂದು ಪರಿಮಳ, ನುಡಿಹಾರದ ಮೂಲಕ ಪರಿಮಳ ಕೊಟ್ಟಂಥ ಡಾಕ್ಟರ್ ಸುಪ್ರೀತ್ ಲೋಬ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಲಸು ಹಣ್ಣು ಮೇಳದ ಈ ಸಮಾರಂಭದಲ್ಲಿ ನಮ್ಮ
ದೂರದ ಊರಿಂದ ನಮ್ಮ JCOM ಚೇರ್ಮನ್ ಆದಂಥ JC ವಲಯ 15ರ JC ಧೀರಜ್ ಉದ್ಯ ಅವರವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈಗ ಅವರಿಗಾಗಲೇ JCIಯ ಹಲವು ಕಾರ್ಯಕ್ರಮಗಳಾಗ್ತಾ ಇದೆ. ಅವರನ್ನು ನಾವು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸರ್ ವೇದಿಕೆ ಬರಬೇಕು. ನಮ್ಮ ನವತೇಜ ಟ್ರಸ್ಟ್ನ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸಿ ಅವರನ್ನು ವೇದಿಕೆಯಲ್ಲಿ ಅವರನ್ನು ಆಸೀನರಾಗುವಂತೆ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರ್ ವೆಲ್ಕಮ್. ಪುತ್ತೂರಿನಲ್ಲಿ ಗೋಪಾಲಣ್ಣನ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಅವರ ಕೆಲಸಗಳೇ ಹೇಳ್ತವೆ, ಅವರ ಆಸಕ್ತಿಗಳೇ ಹೇಳ್ತವೆ. ಪುತ್ತೂರು ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪನಾ ನಿರ್ದೇಶಕರವರು. ಈಚೆಗೆ ಅವರು ಗೋಕುಲ ಹಬ್ಬ ಅಲ್ವ ಸರ್, ದ್ವಾರಕಾ ಹಬ್ಬ ಅವರ ಒಠಾರದಲ್ಲಿ ಮಾಡಿದರು. ಅವರಿಗೆ ಕೃಷಿ ಹಬ್ಬ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ, ಆದರೆ ಮಾಡಿದ್ದಾರೆ. ಯಾಕೆ? ಕೃಷಿಯ ಪರಿಮಳ, ಹಸುರಿನ ಬಣ್ಣ ಎಲ್ಲ ಕಡೆ ಹಬ್ಬಲಿ ಎಂಬ ಉದ್ದೇಶದಿಂದ ಕೃಷಿ ಗೋಷ್ಠಿಯನ್ನು ಬಹಳ ಅರ್ಥವತ್ತಾಗಿ ಮಾಡಿದರು. ಈಗಿನ ಒಂದು ಮಾಫಿಯಾ ಅಂತಲ್ಲ, ಒಂದು ಭೂಮಿಯ ಬಗ್ಗೆ ಇರುವಂಥ ಒಲವು, ಅದಕ್ಕೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಒಂದು ಹೊಸ ಕಾನ್ಸೆಪ್ಟನ್ನು ಹೇಗೆ ಕೃಷಿಕರು ಹೇಗೆ ಭೂಮಿಯ ಮೇಲೆ ಇನ್ವೆಸ್ಟ್ ಮಾಡಬೇಕು ಮತ್ತು ಅದರಲ್ಲಿರಬೇಕಾದಂಥ ಎಚ್ಚರ ಏನು, ಇದನ್ನೆಲ್ಲ ತನ್ನ ಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದ್ದು ಬಹುಶಃ ಅವರ ಮೆದುಳ ಮರಿ ಅಂತ ನಾನು ಊಹಿಸ್ತೇನೆ. ಕಲೆ, ಸಾಂಸ್ಕೃತಿಕ, ಧಾರ್ಮಿಕ ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ತನ್ನ ಮನೆಯ ಆವರಣದಲ್ಲೇ ಹಮ್ಮಿಕೊಂಡಂಥ ಕಲಾ ಮನಸ್ಸಿನ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರಿಂದ ನಲ್ನುಡಿಯ ಮಾತು. ಶ್ರೀ ಗುರುಪ್ಯೋ ನಮಃ. ಮಾತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರಶ ಅಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ಹಲಸು ಹಣ್ಣು ಮೇಳದ ಸಮಾಪನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂದಿರುವ ಹಿರಿಯರೇ, ಕಿರಿಯರೇ ಹಾಗೂ ಹಲಸು ಪ್ರಿಯರೇ, ಹಲಸು ಮೇಳ ಕಳೆದ 7-8 ವರ್ಷಗಳಿಂದ ಇಲ್ಲಿ ಪ್ರಾರಂಭವಾಗಿ ಇವತ್ತು ಕೌಮಾರ್ಯಕ್ಕೆ ಕಾಲಿಡುತ್ತಾ ಇದೆ. ತನ್ನ ಹಬ್ಬದಿಂದ ಹಬ್ಬಕ್ಕೆ, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತಾ, ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹಲಸು ಪ್ರೇಮಿಗಳನ್ನು ಸೆಳೆಯುವಲ್ಲಿ ಇದು ತುಂಬ ಯಶಸ್ವಿಯಾಗಿದೆ. ಹಲಸು ಅಂತ ಹೇಳಿದರೆ ಅದು ಬರಿಯ ಹಣ್ಣಲ್ಲ, ಅದು ಮನುಷ್ಯನ ಜೀವನದೊಂದಿಗೆ ಬೆರೆತಂತಹ ಒಂದು ವಿಷಯ. ಒಂದು ನಮೂನೆಯಲ್ಲಿ ಅದು ಕಲ್ಪವೃಕ್ಷ. ಹಲಸಿನ ಮರದ ಗಿಡದಿಂದ ಶುರುವಾಗಿ ಅದು ಮರವಾಗಿ ಅದು ಹಣ್ಣನ್ನು ಕೊಟ್ಟು, ಆ ಹಣ್ಣಿನಲ್ಲಿರುವ ಎಲ್ಲ ಅಂಶಗಳು ಕೂಡ ಅದು ಉಪಯುಕ್ತವೇ. ಮರ ಇರ್ಬೋದು, ಉಪಯೋಗವನ್ನು ನಾನು ಬಹುಶಃ ನಿಮಗೆಲ್ಲ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಬೆಳೆದ ಮರ ಇರ್ಬೋದು, ಎಳೆಯ ಮರ ಇರ್ಬೋದು, ಹಣ್ಣಿರ್ಬೋದು, ಕಾಯಿ ಇರ್ಬೋದು, ಟೊಂಗೆ ಇರ್ಬೋದು, ಅದರ ಎಲೆ ಇರ್ಬೋದು, ಎಲ್ಲ ಕೂಡ ಅದರದ್ದೇ ಆದ ವಿಶೇಷವಾದ ಉಪಯೋಗವನ್ನು ಹೊಂದಿದೆ. ಹೇಗೆ ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೋ, ಅದೇ ರೀತಿ ಹಲಸನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಲ್ಪವೃಕ್ಷ ಅಂತ ಕರಿಬೇಕು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಮೌಲ್ಯವರ್ಧನೆ ಈ ಮೇಳಗಳ ಮುಖ್ಯ ಉದ್ದೇಶ. ಹೇಗೆ ನಾವು ಮೌಲ್ಯವರ್ಧನೆಯನ್ನು ಮಾಡ್ಬೋದು? ಈ ಮೌಲ್ಯವರ್ಧನೆ ಅಂತ ಹೇಳಿದರೆ ಅದರ ಉಪಯೋಗವನ್ನು ಹೆಚ್ಚಿಸುವುದು ಅಥವಾ ಅದರ ಉಪಯೋಗವನ್ನು ಹೆಚ್ಚು ಜನರಿಗೆ ತಿಳಿಸಪಡಿಸುವುದು. ಆಧುನಿಕತೆಯ ಭರಾಟೆಯಲ್ಲಿ ಇವತ್ತಿನ ಏನು ಸ್ಪರ್ಧಾತ್ಮಕ ಯುಗದಲ್ಲಿ ವಿದೇಶಗಳ ಆಹಾರವು ಹೇಗೆ ನಮ್ಮ ಮನಸ್ಸನ್ನು ಘಾಸಿ ಮಾಡಿ ಅಂತ ಹೇಳ್ಬೋದು, ಘಾಸಿ ಮಾಡಿ ತನ್ನ ಸ್ಥಾನವನ್ನು ಭದ್ರಪಡಿಸ್ತಾ ಇದೆಯೋ, ಇದೇ ಸಂದರ್ಭದಲ್ಲಿ ನಮ್ಮ ಹಲಸನ್ನು ನಾವು ಪ್ರಚಾರ ಮಾಡಬೇಕಾದ ಅಗತ್ಯ ಇದೆ. ನಮ್ಮಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಬೇರೆ ಬೇರೆ ರೀತಿಯ ಅಡುಗೆ ಮಾಡುವವರು ಇರ್ಬೋದು, ಅದರ ಸಂಶೋಧಕರಿರ್ಬೋದು, ಅದನ್ನೆಲ್ಲ ಮಾಡುವವರು ಇರ್ತಾರೆ. ಅವರೆಲ್ಲ ಎಲೆಮರೆಯ ಕಾಯಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ಒಂದು ವೇದಿಕೆಯನ್ನು ಕೊಟ್ಟು
ಅದರ ಉಪಯೋಗವನ್ನು ಹೆಚ್ಚು ಹೆಚ್ಚು ಜನರಿಗೆ ತಿಳಿಯಪಡಿಸಿ ಅದರ ಮೌಲ್ಯವರ್ಧನೆಯನ್ನು ಮಾಡಿದಾಗ ಮಾತ್ರ ಇಂತಹ ಮೇಳಕ್ಕೆ ಅರ್ಥ ಬರ್ತದೆ. ಹಾಗೆ ತಕ್ಕ ಮಟ್ಟಿಗೆ ನಮ್ಮ ಮೇಳ ಕೂಡ ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 7 ವರ್ಷ ಇದು 7ನೇ ವರ್ಷ ಅಲ್ಲ, 7 ವರ್ಷದ ಈ ಕಾರ್ಯಕ್ರಮ 70 ವರ್ಷದವರೆಗೆ ಮುಂದುವರಿಯಲಿ, ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸಲಿ, ಹಲಸು ಹಬ್ಬದ ಅಥವಾ ಹಲಸಿನ ಹೆಚ್ಚಿನ ಉಪಯೋಗವನ್ನು ಹೆಚ್ಚು ಜನರಿಗೆ ತಿಳಿಯಪಡಿಸಲಿ, ಹಲಸು ಕಲ್ಪವೃಕ್ಷವಾಗಲಿ, ತನ್ನ ಮೌಲ್ಯವನ್ನು ವರ್ಧಿಸ್ತಾನೆ ಇರಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ JCAM ಚೇರ್ಮನ್ JCI ವಲಯ 15ರ JC ಧೀರಜ್ ವಿ ಉದ್ಯಾವರ ಇವರಿಂದ ಶುಭ ಸಂದೇಶ. ಎಲ್ರಿಗೂ ನಮಸ್ಕಾರ. ಹಲಸು ಹಣ್ಣು ಮೇಳ ಇದರ ಸಮಾರಂಭದಲ್ಲಿ ನನಗೆ ಒಂದು ಅತಿಥಿಯಾಗಿ ಬರಲಿಕ್ಕೆ ಅವಕಾಶ ಒದಗಿದೆ. ಕಳೆದ ವರ್ಷ ಇದೇ ಹಲಸು ಹಣ್ಣು ಮೇಳದಲ್ಲಿ ಬಂದು ಒಂದು ಕಾಂಪಿಟಿಷನಲ್ಲಿ ಭಾಗವಹಿಸಿದ್ದೆ. ಹಲಸು ವೇ ಮಾಡುವುದು ಅಂದರೆ ಹಲಸು ಹಣ್ಣನ್ನು ಎತ್ತಿ ಎಷ್ಟು kg ಉಂಟು ಅಂತೇಳಿ ಹೇಳಬೇಕು. ಅದರಲ್ಲಿ ಕಂಪ್ಲೀಟ್ ಸೋತಿದ್ದೆ. ಕಂಪ್ಲೀಟ್ ಏನು ಐಡಿಯಾನೇ ಇರಲಿಲ್ಲ. ಸೊ ಈ ಸರಿ ಏನು ಮಾಡುವ ಅಂತ ನೋಡುವಾಗ ಇನ್ವಿಟೇಷನ್ ಕೊಟ್ಟು ನೀವು JCAM ಚೇರ್ಮನ್ ಆಗಿ ಬರಬೇಕು, ಹಾಗೆ ಈ ಸರಿ ಏನು ಕಾಂಪಿಟೇಷನ್ ಇಲ್ಲ ಅಂತೇಳಿ ನಾನು ಧೈರ್ಯವಾಗಿ ಬಂದೆ. ಸೊ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮದು ಆ್ಯಕ್ಚುಲಿ JCI ಬೆಳ್ಮಣ್ಣಲ್ಲಿ JCI ಇದು ಮಿಡ್ ಇಯರ್ ಕಾನ್ಫರೆನ್ಸ್ ಮಿಡ್ಕಾನ್ ದುಂದುಬಿ ಆಗ್ತಾ ಇದೆ. ಅದರ ಸಮಾರಂಭ ಇನ್ನಾಗಬೇಕು. ಅಲ್ಲಿ ಸ್ವಲ್ಪ ಪರ್ಮಿಷನ್ ಕೇಳಿ ಇಲ್ಲಿ ಬರಬೇಕಾಯಿತು. ಬರುವಾಗ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಸ್ವಲ್ಪ ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ತುಂಬ ಶುಭಾಶಯ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಸೇರಿ ಆಪರೇಷನ್ ಸಿಂಧೂರನ್ನು ಸಕ್ಸಸ್ ಮಾಡಿದ್ದೀರಿ. ಇಲ್ಲಿ ಹಲಸಿನ ಹಣ್ಣಿನ ಮೇಳದಲ್ಲಿ ಆಪರೇಷನ್ ಸಿಂಧೂರ್ ಬೇಕಿತ್ತಾ ಅಂತ ಕ್ವೆಶ್ಚನ್, ಕರೆಕ್ಟ್ ಅಲ್ಲ? ಯಾಕಂತ ಹೇಳಿದರೆ ಈ ರಾಷ್ಟ್ರದ ಜೊತೆ ನಾವೆಲ್ಲ ಇದ್ದೀವಿ. ನಮ್ಮ ಸೈನ್ಯದವರು ಏನೆಲ್ಲ ಡಿಸಿಷನ್ ತಗೊಂಡಿದ್ದೇವೆ ಅದಕ್ಕೆಲ್ಲ ನಾವು ಅವರ ಜೊತೆ ಇದ್ದು ಅದನ್ನು ಸಕ್ಸಸ್ ಮಾಡಿದ್ದೇವೆ. ಅದಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ ಅಂತ. ಅದರ ಜೊತೆ ಇನ್ನೊಂದು ಶುಭವಾಗಲಿ ಅಂತ ಹೇಳ್ತಾ ಇದ್ದೇನೆ. ನಾನು ಭಾರತವನ್ನು ನಾಲ್ಕನೆಯ ಅತ್ಯುತ್ತಮ ಆರ್ಥಿಕತೆಯಾಗಿ ವರ್ಲ್ಡಲ್ಲಿ ನಾವೆಲ್ಲರೂ ಮೂಡಿಸಿ ಬಂದಿದ್ದೇವೆ. 4th ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್ ಭಾರತ. ಚಪ್ಪಾಳೆ ಹಾಕಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ನಾವೆಲ್ಲರೂ ಅದಕ್ಕೆ ಕಾರಣ ಆಗಿರ್ತೇವೆ. ಪುತ್ತೂರಂತೂ 100% ನನ್ನ ಭಾವನೆಯ ಪ್ರಕಾರ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ. ಯಾಕಂತ ಹೇಳಿದರೆ ತುಂಬ ಇಲ್ಲಿ ಕೃಷಿಕರಿದ್ದಾರೆ, ತುಂಬ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಟ್ರೇಡರ್ಸ್ ಇದ್ದಾರೆ. ಸೊ ಆದುದರಿಂದ ಈ ಪರಿಸರ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಹಲಸಂತೂ ಮಾಡಿರ್ಬೋದು, ಹಣ್ಣು ಅಂತೂ ಮಾಡಿರ್ಬೋದು. ಯಾಕಂತ ಹೇಳಿದರೆ ಹಲಸು ಹಣ್ಣು ಇವಾಗ ಒಂದು ಖಾಲಿ ನಮ್ಮ ಪರಿಸರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಟ್ ಈಸ್ ಮೇಕಿಂಗ್ ವೆರಿ ಬಿಗ್ ನಾಯ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಲ್ಸೋ. ಸೊ ಹಾಗಿರುವಾಗ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. 7ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ಶ್ಯೂರ್ ಇವತ್ತು ನಮ್ಮ MP ಅವರು ಬರಬೇಕಿತ್ತು. ಮೋಸ್ಟ್ಲಿ ಅವರು ಬರೋದು ತಡ, ಇಲ್ಲದ್ರೆ ಸ್ವಲ್ಪ ಮೋಸ್ಟ್ಲಿ ಬರಲಿಕ್ಕಿಲ್ಲ. ಕೆಲವು ವಿಷಯ ಅವರಿರುವಾಗ ಮಾತಾಡಬೇಕಿದ್ದು. ದ್ಯಾಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಇಂಥ ಕಾರ್ಯಕ್ರಮಗಳು ಸರ್ ಇವಾಗ ಹೇಳಿದ ಹಾಗೆ ಇದು 7ನೇ ವರ್ಷ. 70 ವರ್ಷ ಮಾತ್ರ ಅಲ್ಲ, 700 ವರ್ಷ ಕೂಡ ಆಗಲಿ, 7000 ವರ್ಷ ಆಗಲಿ, ಇಂಥ ಒಂದು ಕಾರ್ಯಕ್ರಮ ಆಗಿ ಹಲಸು ಹಣ್ಣು ಇವಾಗ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಗೊತ್ತಿದೆ. ಮೆಡಿಸಿನಲ್ಲಿ ಕೂಡ ಹಲಸಿನ ಹಣ್ಣು ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಗುಡ್ ಫಾರ್ ಹೆಲ್ತ್, ಇಟ್ ಇಸ್ ಗುಡ್ ಫಾರ್ ಬ್ಲಡ್ ಪ್ರೆಷರ್, ಎವ್ರಿಥಿಂಗ್. ನನ್ನ ಊರು ಮಂಜೇಶ್ವರ, ಉದ್ಯಾವರ ಮಾಡ ಅಂತ ಕೆಲವರಿಗೆಲ್ಲ ಗೊತ್ತಿರಬಹುದು. ಅಲ್ಲಿ ನಮ್ಮ ಮನೆಯಲ್ಲಿ ಕಡಿಮೆ ನಾವೆಲ್ಲ ಚಿಕ್ಕದಿಂದ ದೊಡ್ಡದಾಗುವವರೆಗೆ ಹಲಸು ಹಣ್ಣು ತಿಂದೇ ದೊಡ್ಡದಾಗಿದ್ದೇವೆ. ತುಂಬ ಆ ಸಮಯದಲ್ಲೆಲ್ಲ ಸ್ವಲ್ಪ ಬಡತನ ಜಾಸ್ತಿ ಇತ್ತು, ಎಲ್ಲ ಗೊತ್ತಿರಬಹುದು. ಈ ಹಣ್ಣಂತೂ ನಮ್ಮನ್ನು ಇಷ್ಟರವರೆಗೆ ಕಾಪಾಡಿದೆ.
ಅದೇ ರೀತಿ ಆವಾಗ ನಮ್ಮ ಮನೆಯಲ್ಲೇ ಒಂದು 10-15 ಹಲಸಿನ ಮರ ಇತ್ತು. ಇವಾಗ ಕೂಡ 5-6 ಹಲಸಿನ ಮರ ಇದೆ. ಖುಷಿ ಆಗ್ತಾ ಇದೆ. ತುಂಬ ಜನರು ನಮ್ಮ ಮನೆಗೆ ಬಂದು ಹಲಸಿನ ಹಣ್ಣು ಕೊಂಡೋಗ್ತಾ ಇದ್ದಂತಹ ಸಂದರ್ಭ ಇತ್ತು. ಆದರೆ ದುರದೃಷ್ಟವಶಾತ್ ಇವಾಗ ಕೆಲವೊಮ್ಮೆ ಹಲಸಿನ ಹಣ್ಣು ನಮ್ಮ ತೆಂಗಿನ ಬುಡದಲ್ಲಿ ಇರ್ತದೆ. ಕೆಲವೊಮ್ಮೆ ಆ ಏರಿಯಾದಲ್ಲಿ ಅಷ್ಟೊಂದು ಡಿಮಾಂಡ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರ ಯೂಸೇಜ್ ಬಗ್ಗೆ ಜಾಸ್ತಿ ಗೊತ್ತಿರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದೊಂದು ಓಲ್ಡ್ ಕಾಲದ್ದು ಒಂದು ಹಣ್ಣು ಅಂತೇಳಿ ಇನ್ನು ಜನರು ಕೆಲವರು ತಿಳ್ಕೊಂಡಿದ್ದಾರೆ, ಕೆಲವರಿಗೆ ಅದರ ವಿಷಯ ಅರ್ಥ ಆಗಿದೆ. ಇಂಥ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ನಮ್ಮ ಸಂಘಟನಾ ಚತುರರು ಇಲ್ಲಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ನಮ್ಮ ಜೆಕಾಮ್ನ ಟೇಬಲ್ ಚೇರ್ಮನ್, ಪುತ್ತೂರು 1.0 ಚೇರ್ಮನ್ ಆಗಿರುವಂತಹ ನಿಮ್ಮೆಲ್ಲರ ಅವರ ಪರಿಚಯ ಅಗತ್ಯವೇ ಇಲ್ಲ. ಅವರ ಜೆಕಾಮ್ ಇಲ್ಲಿ JCI ಇವತ್ತು ಕಾರ್ಯಕ್ರಮದಲ್ಲಿ ಪಶುಪತಿ ಲೈಟ್ಸ್ ಅದರದ್ದೇ ಎಲ್ಲ ರಾರಾಜಿಸ್ತಾ ಇತ್ತು ಅಡ್ವರ್ಟೈಸ್ಮೆಂಟ್. ಸೊ ಅದರ ಬಗ್ಗೆ ನಾನು ಹೇಳಬೇಕಂತ ಹೇಳಿಲ್ಲ. ಪಶುಪತಿ ಶರ್ಮಾ ಅವರು ತುಂಬ ಚೆನ್ನಾಗಿ ನಮ್ಮ ಜೆಕಾಮ್ ಟೆಂಪಲನ್ನು ಅತಿ ಉತ್ತಮವಾಗಿ ಕೊಂಡೋಗ್ತಾ ಇದ್ದಾರೆ. ಇನ್ನೂ ಕೂಡ ಈ ಪುತ್ತೂರು ಪರಿಸರದಲ್ಲಿ ಎಲ್ಲ ಬಿಸ್ನೆಸ್ನವರಿಗೆ ಈ ಟೇಬಲಲ್ಲಿ ಎನ್ರೋಲ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ಮೇಲೆ ಕೊಂಡೋಗ್ಲಿಕ್ಕೆ ತುಂಬ ಉಪಕಾರ ಆಗ್ತದೆ. 100% ಆಗಿ ನಿಮಗೆ ಹೆಲ್ಪ್ ಆಗ್ತದೆ. ಆದ್ದರಿಂದ ಇಲ್ಲಿ ಯಾರೆಲ್ಲ ಬಿಸ್ನೆಸ್ನವರು ಇದ್ದಾರೆ, ಪಶುಪತಿ ಶರ್ಮಾ ಅಥವಾ ಜೆಕಾಮ್ನವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕೂಡ ಈ ಟೇಬಲಲ್ಲಿ ತೊಡಗಿಸ್ಕೊಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಬಿಸ್ನೆಸ್ಸನ್ನು ಉತ್ತುಂಗ ಶಿಖರಕ್ಕೆ ಏರಿಸಬಹುದು ಅಂತ ಹೇಳುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸರ್, ಐ ಆಮ್ ಶ್ಯೂರ್ ನೀವು ಎಲ್ಲರಿಗೂ ಒಂದು ಇನ್ನೊಮ್ಮೆ ಓರಿಯೆಂಟೇಷನ್ ಟೈಪ್ ಮಾಡಿ ನಾವೊಂದು ಮೆಂಬರ್ಶಿಪ್ ಜಾಸ್ತಿ ಮಾಡಿ ಕೇವಲ ನ್ಯಾಷನಲ್ ಮಟ್ಟದಲ್ಲಿ ಮಾತ್ರ ಅಲ್ಲ, ಇವಾಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ನಾವು JCAದು ಜೆಕಾಮ್ ಅನ್ನುವ ಸಂಸ್ಥೆ ಈಗ ಬೆಳಗ್ತಾ ಇದೆ. ಐ ಆಮ್ ಶ್ಯೂರ್ ದೆನ್ ನ್ಯಾಚುರಲಿ ವಿ ಕ್ಯಾನ್ ಟೇಕ್ ದಿಸ್ ಹಲಸು ಮೇಳ ಆಲ್ಸೋ ಇಂಟರ್ನ್ಯಾಷನಲಿ. ಓಕೆ, ಸೊ ಅದು ಒಂದು. ಇನ್ನೊಬ್ಬರು ಹೇಳಬೇಕಿದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯುವ ನಾಯಕ, ಇನ್ನು ನನ್ನ ಪ್ರಕಾರ ಇನ್ನು 1-2 ವರ್ಷದಲ್ಲಿ ಪುತ್ತೂರಲ್ಲಿ ಒಂದು ಒಳ್ಳೆ ಹೆಸರು ಮಾಡುವಂಥ ಒಬ್ಬ ಯುವ ನಾಯಕ ಸುಹಾಸ್ ಮರಿಕೆ ಇದ್ದಾರೆ. ಅವರು ಕೂಡ ಇವಾಗ ಬರಲಿಕ್ಕೆ ಆಗಲಿಲ್ಲ. ಅವರು ಆದಷ್ಟು ಬೇಗ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬರ್ತಾರೆ ಫಾರ್ ಶ್ಯೂರ್. ಇದರ ಹಿಂದೆ ಅವರು ಪಟ್ಟ ಶ್ರಮ ನಮಗಂತೂ ಗೊತ್ತಿದೆ. ಅಂಥ ನಾಯಕರಿರುವಾಗ, ಅಂಥ ಯುವಕರಿರುವಾಗ ಇಂಥ ಮೇಳ ಯಶಸ್ವಿಯಾಗುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇವಾಗ ನಾವು ನೋಡ್ತಾ ಇದ್ದೇವೆ, ಲಾಸ್ಟ್ 2 ದಿನದಿಂದ ಕೇಳ್ತಾ ಇದ್ದೇನೆ ನಾನು, ತುಂಬ ಜನಸಾಗರ ಹರಿದು ಬರ್ತಾ ಇದೆ ಅಂತ. ಇವಾಗ ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಇಂಥ ಒಂದು ಪ್ರೋಗ್ರಾಮಿಗೆ ಇಷ್ಟು ದೊಡ್ಡ ಜನಸಾಗರ ಬರ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಯು. ಇನ್ನೊಬ್ಬರು ನಮ್ಮ ಗುರುಗಳಂತ ಹೇಳ್ಬೋದು, ಎಸ್ಪೆಷಲಿ ನನ್ನ ಗುರು ಅಂತೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು JCAಯಲ್ಲಿ ಒಂದು ನ್ಯಾಷನಲ್ ಟ್ರೈನರ್ ಆಗಿದ್ದೇನೆ, ರಾಷ್ಟ್ರೀಯ ತರಬೇತುದಾರರಾಗಿದ್ದೇನೆ. ಹಾಗಿರುವಾಗ ನಾನು ರಾಷ್ಟ್ರೀಯ ತರಬೇತುದಾರನಾಗುವ ಸಂದರ್ಭದಲ್ಲಿ ಕೆಲವು ಅಸೈನ್ಮೆಂಟ್ಸ್ ಇರ್ತದೆ. ನನಗೆ ಆ ಅಸೈನ್ಮೆಂಟ್ಸನ್ನು ಕಂಪ್ಲೀಟ್ ಆಗಿ ಒಂದು ಹುಮ್ಮಸ್ಸಲ್ಲಿ ಎದುರುಕೊಂಡೋಗ್ಲಿಕ್ಕೆ ಹೆಲ್ಪ್ ಮಾಡಿದಂತಹ, ನನ್ನನ್ನೇ ಒಂದು ಟ್ರೈನಿಂಗಿಗೆ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಒಂದು ಟ್ರೈನಿಂಗ್ ಮಾಡಬೇಕಿದ್ರೆ ನಮ್ಮ ಜೊತೆ ಇನ್ನೊಬ್ಬರು ನ್ಯಾಷನಲ್ ಟ್ರೈನರ್ ಬೇಕಾಗ್ತದೆ. ಆ ಸಮಯದಲ್ಲಿ ನಮ್ಮ ಜೊತೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ತುಂಬ ಒಂದು ರೀತಿಯಲ್ಲಿ ನಾನು ಐಡಿಯಾ ಬಾಕ್ಸ್ ಅಂತ ಹೇಳ್ಬೋದು ಅವರನ್ನು. ಅವರಲ್ಲಿ ಇಲ್ಲದ ಐಡಿಯಾಸ್ ಇಲ್ಲ. ಅವರು ನನ್ ಅದರ್ ದ್ಯಾನ್ ನಮ್ಮವರೇ ಆದ ನಾವು ವೇಣುಜಿ ಅಂತ ಹೇಳ್ತೇವೆ, ವೇಣುಗೋಪಾಲ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಿರುವಾಗ ಈ ಮೇಳ ಯಶಸ್ಸಾಗುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಸರ್, ನಿಮ್ಮ ಸಹಯೋಗದಿಂದ ಜೆಕಾಮ್ ಕೂಡ ಇವಾಗ ಬೇರೆ ಒಂದು ಇನ್ನೋವೇಟಿವ್ ಪ್ರೋಗ್ರಾಮ್ ಮಾಡಬೇಕಂತೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದೇವೆ. ನಿಮ್ಮ ಸಪೋರ್ಟ್ ಅಂತೂ 100% ಬೇಕಾಗ್ತದೆ. ಸೊ ಆದುದರಿಂದ ಐ ಆಮ್ ಶ್ಯೂರ್ ನೆಕ್ಸ್ಟ್ ಇದಕ್ಕಿಂತ ದೊಡ್ಡದು ಕಾರ್ಯಕ್ರಮವನ್ನು ಆಯೋಜಿಸಿ ನಿಮಗೆ ಯಶಸ್ಸಾಗಲಿ. ನಿಮಗೆಲ್ಲ ಏನೆಲ್ಲ ನೀವು ಪ್ಲ್ಯಾನ್ಸ್ ಹಾಕಿದ್ದೀರಿ ಅದೆಲ್ಲ 100% ಆಗಿ ಸಕ್ಸಸ್ ಆಗತ್ತೆ. ಆದುದರಿಂದ ಇನ್ನೂ ಹುಮ್ಮಸ್ಸಿಂದ ಕಾರ್ಯ ವೈಖರಿಯಲ್ಲಿ ಮುನ್ನುಗ್ಗಿ ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸಕ್ಸಸ್. ಅದರ ಜೊತೆಗೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆರಂಭದಲ್ಲಿ ಉಲ್ಲೇಖಿಸಿದ್ದೆ ನವತೇಜ ಟ್ರಸ್ಟ್ ಪುತ್ತೂರು 4-5 ಮಂದಿಯಿಂದ ಆರಂಭಗೊಂಡಂತಹ ಸಂಸ್ಥೆ. ಶ್ರೀಯುತ ಅನಂತಪ್ರಸಾದ ನೈತಡ್ಕ ಅವರು, ಸುಹಾಸ್ ಮರಿಕೆ, ವೇಣುಗೋಪಾಲ್ ಶಿಬರ, ಪಾಂಡುರಂಗ ಭಟ್ರು, ಪ್ರಕಾಶ್ ಕುಮಾರ್ ಕೌಡಿಕೇರಿ, ಹೀಗೆ 10 ಅಲ್ಲ, ಒಂದು 5-6 ಹೆಗಲುಗಳ ಮೂಲಕ ಚಿಕ್ಕದಾಗಿ ಆರಂಭಗೊಂಡಂತಹ, ಈಗ ವೇಣುಗೋಪಾಲ್ ಜ್ಞಾಪಿಸಿಕೊಂಡ್ರು, ಆರಂಭದ ಹಲಸು ಮೇಳದಲ್ಲಿ 15 ಸ್ಟಾಲ್ಗಳಿತ್ತು. ಈಗ ಎಷ್ಟಿದೆ ಅಂತ ಅವರೇ ಹೇಳ್ತಾರೆ. ಧೀರಜ್ ಸರ್ ಹೇಳಿದರು ಐಡಿಯಾ ಬಾಕ್ಸ್, ಕರೆಕ್ಟ್ ಸರ್. ಹಾಗಾದರೆ ಐಡಿಯಾ ಬಾಕ್ಸಿನಿಂದ ಈ ಮೇಳದ ಒಟ್ಟು ಆಶಯಗಳು ಮತ್ತು
3 ದಿವಸ ನಡೆದಂಥ ಈ ಹಬ್ಬದ ಒಂದು ಝಲಕ್ಕೇನಿದೆ ಐಡಿಯಾ ಬಾಕ್ಸಿನಿಂದ ಈಗ ಹೊರಗೆ ಬರಲಿಕ್ಕಿದೆ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಹಾಗೆ ಮುಂದೆ ಇರುವ ಎಲ್ಲ ಅತಿಥಿ ಮಿತ್ರರು ಮತ್ತು ಈ ಹಲಸು ಮೇಳದ ಏನು ಆನಂದವನ್ನು ಪಡ್ಕೊಳ್ತಾ ಇರುವವರಿಗೆ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಕೇವಲ 7ನೇ ವರ್ಷದ ಒಂದು ಹಲಸು ಮೇಳ, ನಾವೇನು ನವತೇಜ ಟ್ರಸ್ಟ್ ಅಂತ ಒಂದು ಕನಸು ಕಟ್ಟಿ ಸಾಧಾರಣ 8 ವರ್ಷ ಹಿಂದೆ ಅದಕ್ಕೆ ಒಂದು ಜೀವ ಕೊಟ್ಟು ಇವತ್ತು ಒಂದು ರೀತಿಯ ಒಂದು ಶಾಶ್ವತ ಯೋಜನೆ ಥರ ಆಗಿದೆ. ಅದರ 7ನೇ ಒಂದು ಆವೃತ್ತಿ ಏನಿದೆ ಅದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಎಲ್ಲರ ಎದುರು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಾವು ಯಾವಾಗಲೂ ನವತೇಜವನ್ನು ಏನು ಮತ್ತು ಅದು ಎಲ್ಲಿಂದ ಪ್ರಾರಂಭವಾಯಿತು ಮತ್ತು ಯಾಕೆ ಇದು ಈ ಕಾರ್ಯಕ್ರಮ ಪ್ರಸ್ತುತ ಅನ್ನೋದು ವಿಷಯನ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 2018 ಆ ಸಂದರ್ಭದಲ್ಲಿ ಒಂದು ಸಮಾನ ಮನಸ್ಕರು ಎಲ್ಲ ಸೇರಿಕೊಂಡು, ಆಗ ಹೆಸರು ಕೂಡ ಬೇರೆ ಇತ್ತು, ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಹಲಸು ಮೇಳ ಶುರು ಮಾಡಬೇಕು ಅಂತ ಅನಂತಣ್ಣ ಮತ್ತು ಸುಹಾಸ್, ನಾನು ಕೂಡ ಆಗ ಇರಲಿಲ್ಲ ಆ ಸಮಯದಲ್ಲಿ, ಆದರೆ ಆವಾಗ ತಂಡ ಎಲ್ಲ ಸ್ವಲ್ಪ ಬೇರೆ ಇತ್ತು. ಆಗ ವಿಶೇಷವಾಗಿ ಏನಂದರೆ ಹಲಸು ಮೇಳ ನಮ್ಮೂರಲ್ಲಿ ಮಾಡಬೇಕು, ಬೇರೆ ಏನು ಅದರಿಂದ ಹೆಚ್ಚಿನ ಒಂದು ಆಸೆ ಇರಲಿಲ್ಲ. ಹಲಸು ಮೇಳ ಮಾಡಬೇಕು ನಮ್ಮ ಊರಲ್ಲಿ ಅಂತ ಒಂದು ಪ್ರಾರಂಭವಾಗಿದ್ದು, ಅದರ ನಂತರ ನಾವು ಮಾತುಕತೆ ಮಾಡಿಕೊಂಡು ಆ ಒಂದು ಹಲಸು ಮೇಳ ಮಾಡಬೇಕು ಅನ್ನೋದಕ್ಕೆ ಜೀವ ಕೊಟ್ಟಿದ್ದು. ಅಂದರೆ ಬರೀ ಹಲಸು ಮೇಳ ಆಗೋದು ಬೇಡ, ಇದಕ್ಕೆ ಒಂದು ದೃಷ್ಟಿ ಧ್ಯೇಯ ಇಟ್ಕೊಂಡು ಒಂದು ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕ್ರಮೇಣವಾಗಿ ನವತೇಜ ಟ್ರಸ್ಟ್ ಅನ್ನುವಂಥದ್ದು ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿದ್ವಿ. ಈ ಟ್ರಸ್ಟನ್ನು ರಿಜಿಸ್ಟರ್ ಮಾಡಬೇಕಂದ್ರೆ ಒಂದು ಸಂಸ್ಥೆಗೆ ದೃಷ್ಟಿ ಧ್ಯೇಯ ಅಥವಾ ಒಂದು ವಿಷನ್, ಪರ್ಪಸ್ ಇರಲೇಬೇಕು. ಸೊ ನಮಗೆ ಆವಾಗ ನಾವು ಮಾತಾಡಿದ ಪ್ರಕಾರ ನಾವು ಏನು ನಿರ್ಧಾರ ಮಾಡಿದ್ವಿ ಅಂದರೆ, ಸುಹಾಸ್ ಮರಿಕೆ ಆಗಿರ್ಬೋದು, ಅನಂತ ಪ್ರಸಾದ್ ನೈತಾಡ್ಕ ಆಗಿರ್ಬೋದು, ನಾವಾಗಿರ್ಬೋದು, 3 ಜನ ಕೂಡ ಕೃಷಿಕರು. ಪ್ರಪ್ರಥಮವಾಗಿ ನಮಗೆ ನೈಸರ್ಗಿಕ ಮತ್ತು ಸಹಜ ಪ್ರಕೃತಿ ಆಧಾರಿತ ಕೃಷಿಯಲ್ಲಿ ಆಸಕ್ತಿ, ಅದರ ಜೊತೆಗೆ ಕೃಷಿ ಉದ್ಯಮದಲ್ಲಿ ತೊಡಗಿಸಿಕೊಂಡವರು, ಆಮೇಲೆ ಹಣ್ಣು ಪ್ರಿಯರು. ಸೊ ಇದು 3 ಕೂಡ ನಮ್ಮಲ್ಲಿ ಕಾಮನ್ ಆಗಿರುವಂಥ ಇಂಟ್ರೆಸ್ಟ್. ಸೊ ಇದೇ ಆಧಾರದಲ್ಲಿ ಈ ಪರಿಸರವನ್ನು ಒಂದು ಅವೇರ್ನೆಸ್, ಪ್ರಜ್ಞಾವಂತ ಪರಿಸರ ಪ್ರಜ್ಞೆ ಸಹಿತವಾದ ಕೃಷಿ, ತೋಟಗಾರಿಕೆ, ಏಕ ಬೆಳೆಯಿಂದ ಬಹುಬೆಳೆ, ಅಂದರೆ ಕೇವಲ ಅಡಿಕೆ, ತೆಂಗು, ಮೆಣಸು ಅಂತಲ್ಲ, ನಮ್ಮ ಸಾಂಪ್ರದಾಯಿಕ ಬೆಳೆಗಳಲ್ಲ, ಬಹುಬೆಳೆ ಪದ್ಧತಿಯಲ್ಲಿ ವಿಶೇಷವಾಗಿ ಹಣ್ಣು ಕೃಷಿ, ಅದರ ಅಭಿವೃದ್ಧಿ. ಯಾಕೆಂದರೆ ಹಣ್ಣು ಅಂದರೆ ಆಹಾರ ಅಂದರೆ ನಮ್ಮ ಇಡೀ ಜಗತ್ತಿಗೆ ಅವಶ್ಯಕತೆ ಇರುವ ವಿಷಯ. ಇವತ್ತು ಕೂಡ ನಾವಿನ್ನು ನಮ್ಮ ಫುಡ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡುವ ಕಡೆ ಹೋಗಲಿಲ್ಲ ಇನ್ನೂ ಕೂಡ. ಸೊ ಅದರಿಂದಾಗಿ ಫುಡ್ ಸಫಿಷಿಯನ್ಸಿಗೆ ವರ್ಕ್ ಮಾಡೋದಿದ್ದರೆ ನಾವು ಆಹಾರ ಬೆಳೆಗಳನ್ನ ಬೆಳೆಸಬೇಕು. ಹಣ್ಣುಗಳಿಗೆ, ತೋಟಗಾರಿಕೆಗೆ ಅದರಲ್ಲಿ ಬಹಳ ಮುಖ್ಯ ಪಾತ್ರ ಇದೆ. ಸೊ ಸಮಗ್ರ ತೋಟಗಾರಿಕೆ, ಹಣ್ಣು ಕೃಷಿ, ಅದರ ಜೊತೆಗೆ ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ ಕೃಷಿ ಉದ್ಯಮ, ಅದರಲ್ಲಿ ಮುಖ್ಯವಾಗಿ ಹಣ್ಣು ಸಂಸ್ಕರಣೆ, ಪ್ರೊಸೆಸಿಂಗ್ ಮತ್ತು ಮೌಲ್ಯವರ್ಧನೆ, ಈ ವಿಷಯದಲ್ಲಿ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ವೇದಿಕೆಯಾಗಿ ಕೃಷಿ ಉದ್ಯಮ, ಮುಖ್ಯವಾಗಿ ಹಣ್ಣು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಒಂದು ಪ್ರಮೋಟ್ ಮಾಡುವಂಥ ವೇದಿಕೆ ಆಗಬೇಕು. ಹಾಗೆ ಅತಿ ಮುಖ್ಯವಾಗಿ ಇವಾಗ ಇಲ್ಲಿ ನಡೀತಾ ಇರೋದು, ನಮ್ಮ ಎದುರು ನಡೀತಾ ಇರುವಂಥದ್ದು ಆಹಾರ, ತಿಂಡಿ. ಇದು ಎಲ್ರಿಗೂ, ಜನಸಾಮಾನ್ಯರು ಎಲ್ರಿಗೂ ಇಷ್ಟ ಆಗುವಂಥ ವಿಷಯ ಏನು? ಫುಡ್ ಅಂದಾಗ ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ ನಮ್ಮದೇ ಆದ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿದೆ. ಸೀಸನಲ್ ಫುಡ್ ಇದೆ, ಫ್ರೂಟ್ ಬೇಸ್, ಹಣ್ಣು ಬೇಸ್ ಆಹಾರ ಪದ್ಧತಿಗಳಿದೆ. ಇದನ್ನು ಕೂಡ ಸಮುದಾಯದಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಪರಿಚಯಿಸಬೇಕು, ಪ್ರಚಾರ ಕೊಡಬೇಕು ಮತ್ತು ಪ್ರೋತ್ಸಾಹ ಕೊಡಬೇಕು. ಇಷ್ಟನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನಾವೊಂದು ಸ್ಪಷ್ಟತೆ, ಏನು ಐಡಿಯಾ ಅಂತ ಹೇಳ್ತಾ ಇದ್ರು, ಈ ಐಡಿಯಾದ ಮೇಲೆ ನಾವು ಈ ನವತೇಜ ಟ್ರಸ್ಟ್ ಅಂತ ಒಂದು ರೂಪಿಸಿದ್ದು, ರಿಜಿಸ್ಟರ್ ಕೂಡ ಮಾಡಿ ಈಗ 3ನೇ ವರ್ಷದಲ್ಲಿದ್ದೇವೆ. ಈಗ ನಾವು ಏನೋ ಟ್ರಸ್ಟ್ ಮಾಡಿದ್ದೇವೆ ಮತ್ತು ದೃಷ್ಟಿ ಧ್ಯೇಯ ಎಲ್ಲ ಇಟ್ಕೊಂಡಿದ್ದೇವೆ, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಏನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಕಾರ್ಯಕ್ರಮ ಯೋಜನೆಗಳು ಬೇಕು. ಸೊ ಆ ಯೋಜನೆಯ ಮೇನ್ ಯೋಜನೆ ಹಲಸು ಹಣ್ಣು ಮೇಳ. ಅದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗಿರುವಂಥ ಯೋಜನೆ ಹಲಸು ಹಣ್ಣು ಮೇಳ. ಇದು ಪ್ರಾರಂಭ ಖಂಡಿತವಾಗಿ ನಮಗೆ ನಿನ್ನೆ ಮತ್ತು ಈ ಸಲ ಬಂದ ಸಲಹೆಗಳು ಅಥವಾ ಫೀಡ್ಬ್ಯಾಕ್ಸ್
ಅಥವಾ ಏನು ಪ್ರೋತ್ಸಾಹಗಳು ಸಿಕ್ಕಿದೆ, ಅಥವಾ ಇನ್ನು ಕಳೆದ 7 ವರ್ಷದಲ್ಲಿ ನಮಗೇನೆಲ್ಲ ಅನುಭವಗಳು ಸಿಕ್ಕಿದೆ, ಇದನ್ನೆಲ್ಲ ನಾವು ತಗೊಂಡ್ರೆ ಖಂಡಿತವಾಗಿ ಇದು ಪ್ರಾರಂಭ. ಇದನ್ನು ಹಿಡ್ಕೊಂಡು, ಈ ವೇದಿಕೆಯನ್ನು ಹಿಡ್ಕೊಂಡು ನಮ್ಮ ಈ ವಿಷಯ ಏನಿದೆ, ದೃಷ್ಟಿ ಏನಿದೆ, ಇದನ್ನು ಬೆಳೆಸಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಅಂತ ನಮಗೆ ಇದು ಏನು ಖಂಡಿತ ಆಗಿದೆ. ಹಾಗೆಯೇ ಸೃಷ್ಟಿಯಾದ ಹಲಸು ಮೇಳದಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ, ನೀವೆಲ್ಲ ನೋಡಿರ್ಬೋದು, ಇದು ನಮಗೆ ಪರ್ಮನೆಂಟಾಗಿ ನಾವು ಇದೇ ಸ್ಟ್ರಕ್ಚರಲ್ಲಿ, ಇದೇ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು, ವೆಲ್ಕಮ್ ಮಾಡೋದು ಹಣ್ಣು ಮತ್ತು ಗಿಡಗಳ ಮುಖಾಂತರ, ಬೀಜಗಳ ಮುಖಾಂತರ. ಯಾರೇ ಬರಲಿ ಹಣ್ಣು ಗಿಡ ಮತ್ತು ಬೀಜಗಳ ಮುಖಾಂತರ ಅವರನ್ನು ಸ್ವಾಗತ ಮಾಡಿ, ಅದರ ನಂತರ ಕೃಷಿ, ಹಣ್ಣು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವ್ಯವಹಾರಗಳ ಒಂದು ಏನು ಮೇಳ ಇದೆ ಅಥವಾ ಮಳಿಗೆಗಳಿದೆ, ಅಲ್ಲಿಗೆ ಕರ್ಕೊಂಡು ಬಂದು ಸ್ಥಳೀಯದಲ್ಲಿರುವಂಥ ಎಲ್ಲ ರೀತಿಯ ಕೃಷಿ ಉದ್ಯಮದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಆದಷ್ಟು ನಮ್ಮ ಜೊತೆ ಸೇರಿಕೊಂಡು ಇಲ್ಲಿ ನಿಮ್ಮ ಐಡಿಯಾಸ್ ಮತ್ತು ನಿಮ್ಮ ಪ್ರಾಡಕ್ಟ್ಸ್ ಅಥವಾ ನಿಮ್ಮ ಏನು ಪ್ರಯತ್ನಗಳಿದೆ ಅದನ್ನು ಎಲ್ಲರಿಗೂ ಪರಿಚಯ ಮಾಡಿ ಅಂತ ಅವ್ರ ಹತ್ರ ಕೇಳಿಕೊಂಡು ಅವರನ್ನು ಸೇರಿಸಿ, ಕೊನೆಗೆ ಮುಕ್ತಾಯ ಮಾಡುವಾಗ ಎಲ್ಲರೂ ಬಂದು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ನಮ್ಮ ಏನೆಲ್ಲ ಬೇರೆ ಬೇರೆ ರೀತಿಯ ತಿಂಡಿಗಳಿದೆ, ಊರಿನ ತಿಂಡಿಗಳಿದೆ, ಅದನ್ನೆಲ್ಲ ಅನುಭವಿಸಬೇಕು ಅಂತ ನೆನೆಸ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ನಾವು ಆರ್ಗನೈಸ್ ಮಾಡುವಂಥದ್ದು ಹಲಸು ಮೇಳದ ಒಂದು ಚಿತ್ರಣ. ಹಾಗೆ ಅದಕ್ಕೆ ಪೂರಕವಾಗಿ ಸಾಮಾನ್ಯವಾಗಿ ಶಾಪಿಂಗ್ ಅನ್ನೋದು ಯಾವುದೇ ಮೇಳಗಳಲ್ಲಿ ಇರುವ ಅವಿಭಾಜ್ಯ ಅಂಗ. ಮತ್ತು ಈ ಶಾಪಿಂಗ್ ಏನು ಸ್ಟಾಲ್ಗಳು ಮಳಿಗೆಯಲ್ಲಿದ್ದಾರೆ ಅವರು ಕೂಡ ನಮ್ಮ ಹಿಂದೆ ಬೀಳ್ತಾರೆ ಒಂದು ಮೇಳ ಆಗ್ತದೆ ಅಂದರೆ. ಸೊ ಎರಡಕ್ಕೂ ಜನರಿಗೂ ಬೇಕು ಮತ್ತು ಅವರಿಗೂ ಅವಕಾಶ ಕೊಡಬೇಕು. ಯಾಕೆಂದರೆ ಕೊನೆಗೇನು ನಾವು ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯಮಕ್ಕೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಸೊ ಅವರಿಗೆ ಕೂಡ ಏನಾದರೂ ಒಂದು 10-15 ಸ್ಟಾಲ್ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಮಳಿಗೆಗಳು, ಅವರಿಗೆ ಕೂಡ ಏನಾದರೂ ಒಂದು ಇನ್ಕಮ್ ಆಗ್ತದೆ ಮತ್ತು ಸಪೋರ್ಟ್ ಕೊಟ್ಟಾಗೆ ಆಗ್ತದೆ ಈ ವೇದಿಕೆ ಮುಖಾಂತರ ಅಂತ ನಾವು ಒಂದಿಷ್ಟು ಟ್ರೇಡ್ ಫೇರ್ ಅಥವಾ ವ್ಯಾಪಾರ ಮೇಳ ಅಂತ ಕೂಡ ಮಾಡಿದ್ದೀವಿ. ಸೊ ಇದು ನಮ್ಮ ಈ ಮೇಳದ ಒಂದು ಸ್ಟ್ರಕ್ಚರ್, ಈ ವ್ಯವಸ್ಥೆ. ಮತ್ತು ಕಳೆದ ಸಲ ಯಾವಾಗಲೂ ನಾವು ಜೈನ ಭವನದಲ್ಲಿ ಮಾಡುವಾಗ ನಮಗೆ ವಾಹನ ಸಂಚಾರದ ತೊಂದರೆ ಆಗ್ತದೆ, ಪಾರ್ಕಿಂಗ್ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಸಲ ಕಿಲ್ಲೆ ಮೈದಾನಕ್ಕೆ ಬಂದು 360 ಡಿಗ್ರಿ ಎಲ್ಲ ಸುತ್ತಿನಲ್ಲಿ ವಾಹನವನ್ನು ನಿಲ್ಲಿಸಿ ಕೇವಲ ಒಂದು 100 ಮೀಟರ್ ವಾಕಿಂಗ್ ಮಾಡಿದರೆ ನಮ್ಮ ಈ ವ್ಯವಸ್ಥೆಗೆ ಬರ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಈ ಸಲ ಮಾಡಲಿಕ್ಕಾಯಿತು. ಮಳೆಗೆ ಕೂಡ ಕವರ್ ಕೊಟ್ಟು ಸುಮಾರು ಕೆಲಸ ಆಗಿದೆ. ಫಸ್ಟ್ ಟೈಮ್ ಆಗಿದ್ದರಿಂದ ನಮಗೂ ಒಂದು ಸ್ವಲ್ಪ ಹೆದರಿಕೆ ಇತ್ತು, ಬಟ್ ದೇವರ ದಯೆಯಿಂದ ಮಳೆ ಸ್ವಲ್ಪ ಕಮ್ಮಿ ಬಂತು ಮತ್ತು ಚೆನ್ನಾಗಿ ನಡೆದೋಯ್ತು. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ. ಖಂಡಿತವಾಗಿ ಮುಂದೆ ಬೇಕಾದಷ್ಟು ಈ ಒಂದು ಹೊಸ ಅನುಭವದಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಅಥವಾ ಬದಲಾವಣೆಗಳು ಮಾಡಲಿಕ್ಕೆ ನಾವು ಗಮನಿಸಿದ್ದೇವೆ ಮತ್ತು ಮುಂದೆ ಮಾಡಲಿಕ್ಕಿದ್ದೀವಿ. ಮುಖ್ಯವಾಗಿ ಇದೆಲ್ಲ ಯಾಕೆ ಅಂದರೆ, ನಾವು ಅನಿಸಿದ ಪ್ರಕಾರ ಈ ಸರ್ಕಾರ ಏನಿದೆ, ಸರ್ಕಾರದವರಿಗೆ ಆಡಳಿತ ಮಾಡುವಂಥದ್ದು, ಸುಧಾರಣೆ ಮಾಡುವಂಥದ್ದು, ವ್ಯವಸ್ಥೆ ಮಾಡುವಂಥದ್ದು, ಕಾನೂನು ವ್ಯವಸ್ಥೆ ನೋಡಿಕೊಳ್ಳುವಂಥದ್ದಾದರೆ, ಒಂದು ಊರು ಅಥವಾ ಒಂದು ಪ್ರದೇಶ ಡೆವಲಪ್ ಆಗಬೇಕಂದ್ರೆ, ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಊರಿನವರು ಎಲ್ಲ ಸೇರಿ ಈ ಸಮುದಾಯದ ನಾಗರಿಕರಿಂದಲೇ ಒಂದು ಊರು ಡೆವಲಪ್ ಆಗುವಂಥದ್ದು. ಅದಕ್ಕೆ ಆಗಬೇಕಂದ್ರೆ ಆ ಒಂದು ಊರು ಡೆವಲಪ್ ಆಗಬೇಕು ಅಥವಾ ಊರಿನ ಆರ್ಥಿಕತೆ ಡೆವಲಪ್ ಆಗಬೇಕಂದ್ರೆ ಇಲ್ಲಿ ಇರುವ ಬಿಸ್ನೆಸ್, ಇಲ್ಲಿರುವ ಏನು ಮುಖ್ಯ ಆದಾಯದ ಒಂದು ವೇದಿಕೆಗಳಿದೆ ಅದು ಅಭಿವೃದ್ಧಿ ಆಗಬೇಕು. ನಮ್ಮ ಊರಿಗೆ ಕೃಷಿ ಪ್ರಧಾನ ಊರಿದು. ಪುತ್ತೂರಲ್ಲಿ ಯಾವುದೇ ಉದ್ಯಮ ನಡೀಲಿ, ದ್ವಾರಕ ಕನ್ಸ್ಟ್ರಕ್ಷನ್ ಅವರಿದ್ದಾರೆ, ಅವರಿಗೆ ಬೇಕಾದಷ್ಟು ಕಸ್ಟಮರ್ಸ್ ಇದ್ದಾರೆ, ಆದರೆ ಹೆಚ್ಚಿನ ಅಂಶ ನಿಮ್ಮೊಂದು 70% ಕಸ್ಟಮರ್ಸ್ ಕೃಷಿಯವರಾಗಿರ್ಬೋದು ಅಲ್ವಾ ಸರ್? ಹೆಚ್ಚಿನವರು ಮೋರ್ ದೆನ್ 50% ಅಟ್ಲೀಸ್ಟ್. ಖಂಡಿತವಾಗಿ ಬ್ಯಾಂಗ್ಳೂರು ಮತ್ತು NRIಗಳು ಕೂಡ ಇರ್ಬೋದು, ಬಟ್ ಇಲ್ಲಿಯ ನಮ್ಮ ಊರಿನಲ್ಲಿ ಕೃಷಿ ಪ್ರಧಾನ ಒಂದು ಉದ್ಯಮ ಆಗಿರೋದ್ರಿಂದ ಇಲ್ಲಿ ಕೃಷಿ ಬೆಳಿಬೇಕು, ಇಲ್ಲಿಯ ಆರ್ಥಿಕತೆ ಬೆಳಿಬೇಕಂದ್ರೆ ಕೃಷಿ ಬೆಳಿಬೇಕು. ಸೊ ಆ ದೃಷ್ಟಿ ಇಟ್ಕೊಂಡು ಮತ್ತು ಈ ಹಣ್ಣು ಕೃಷಿ ಮಾಡುವವರಿಗೆ ನಮ್ಮಲ್ಲಿ ಎದುರೇ ಒಬ್ಬರು ಹಣ್ಣು ಕೃಷಿಕರು ಕಾಣ್ತಾ ಇದ್ದಾರೆ, ಅಪ್ಕಮಿಂಗ್ ಫ್ರೂಟ್ ಫಾರ್ಮರ್. ಹಣ್ಣು ಕೃಷಿ ಮಾಡಿದವರಿಗೆ ಯಾವಾಗಲೂ ಒಂದು ಗೊಂದಲ ಏನಂದರೆ, ಈ ಹಣ್ಣುಗಳನ್ನು ಕೊಡೋದು ಎಲ್ಲಿ ಅಂತ, ಮಾರುದು ಎಲ್ಲಿ, ಮಾರುಕಟ್ಟೆ ಎಲ್ಲಿ ಅಂತ. ಮಾರುಕಟ್ಟೆಯನ್ನು ನಮ್ಮ ಊರಿನಲ್ಲೇ ಸೃಷ್ಟಿ ಮಾಡಬೇಕು. ನಮ್ಮ ಊರಿನಲ್ಲೇ ಸೃಷ್ಟಿ ಮಾಡಬೇಕಂದ್ರೆ ಇಂಥ ಮೇಳಗಳು ಮಾಡಿ ಅಂಥ ಹಣ್ಣುಗಳನ್ನು ಜನರಿಗೆ ಪರಿಚಯ ಮಾಡಿಕೊಡಬೇಕು. ಸೊ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅತ್ಯಂತ ಪ್ರಸ್ತುತ ಅಂತ ನಮ್ಮ ಭಾವನೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇವತ್ತು ನೋಡಿ, ಪುಲಾಸನ್, ರಂಬುಟಾನ್, ದೂರಿಯನ್, ಲಾಂಗ್ ಸ್ಯಾಟ್, ಕಾಫಿರ್ ಲೈಮ್, ಅಲ್ಲಿರುವಂಥ ಹಣ್ಣುಗಳ ಹೆಸರು ಹೇಳೋದು ಪುಲಾಸನ್ ಆಯಿತು. ಆಮೇಲೆ ಬೇರೆ ಬೇರೆ ವೆರೈಟಿಯ ಪೈನಾಪಲ್ಗಳು ಮತ್ತು ಮಾವು ಹಲಸು ಅಂತೂ ಎಲ್ಲ ರೀತಿಯ ಮಾವು ಹಲಸುಗಳೆಲ್ಲ ಇದೆ. ಸೊ ಇದನ್ನೆಲ್ಲ ಜನರಿಗೆ ಇವತ್ತು ಪರಿಚಯ ಆದಾಗ ಜನರ ಒಂದು ಮನಸ್ಸಲ್ಲಿ ಅದರ ಬಗ್ಗೆ ಇಂಟ್ರೆಸ್ಟ್ ಹುಡ್ತದೆ, ಆಗ ಆಟೋಮೆಟಿಕ್ಕಾಗಿ ಅದರ ಮಾರ್ಕೆಟ್ ಬೆಳೀತದೆ. ಸೊ ಆರ್ಥಿಕತೆಯ, ಸ್ಥಳೀಯ ಆರ್ಥಿಕತೆಗೆ
ಸ್ಥಳೀಯ ಸಮುದಾಯದವರು ಸ್ಥಳೀಯ ಉದ್ಯಮಕ್ಕೆ ಪ್ರೋತ್ಸಾಹ ಮತ್ತು ಸ್ಥಳೀಯ ಕೃಷಿಗೆ ಪ್ರೋತ್ಸಾಹ ಕೊಟ್ಟರೆ ನಾವೆಲ್ಲರೂ ಡೆವಲಪ್ ಆಗ್ತೀವಿ ಅನ್ನೋ ದೃಷ್ಟಿ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಮತ್ತು ಸೂಕ್ತ ಅಂತ ನನಗನ್ನಿಸ್ತದೆ. ಇವತ್ತಿನ ದಿನಕ್ಕೆ ಸಾಧಾರಣ 90 ಸ್ಟಾಲ್ಗಳು, ಮಳಿಗೆಗಳು ನಮ್ಮ ಈ ಮೇಳದಲ್ಲಿ ಇದೆ. ಥ್ಯಾಂಕ್ ಯು. ಹಾಗೆಯೇ ಸಾಧಾರಣ 2-3 ರೀತಿಯ ಪ್ರಾಡಕ್ಟ್ ಲಾಂಚ್, ಅಂದರೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧು ಮಕ್ಷಿಕಾ ಅಂತ ಒಂದು ಸಂಸ್ಥೆಯವರು ನಮ್ಮ ಪ್ರತಿ ವರ್ಷ ಈಗ ಒಂದು ಸಿಸ್ಟಮ್ ಆಗಿ ಬರ್ತಾ ಉಂಟು. ಪ್ರತಿ ಸಲ 1 ಅಥವಾ 2 ಪ್ರಾಡಕ್ಟ್ ಲಾಂಚ್ ಅಥವಾ ಒಂದು ಉತ್ಪನ್ನದ ಮಾರುಕಟ್ಟೆಗೆ ಒಂದು ಲಾಂಚ್ ಆಗೋದು, ಒಂದು ಪ್ರಸ್ತುತಿ ಆಗುವಂಥದ್ದು ನಮ್ಮ ಮೇಳದಲ್ಲಿ ನಡೀತಾ ಇದೆ. ಇವತ್ತು ನೀವು ನೋಡಿದರೆ ಅಲ್ಲಿ ಮೊದಲ ಲೈನಲ್ಲಿದ್ದಾರೆ ಮಧುಮಕ್ಷಿಕಾ ಅಂತ. ಅವರದ್ದು ಆಹಾರೋತ್ಪನ್ನ ಸಂಸ್ಥೆ, ಸಾಧಾರಣ ಹಲಸು ಮತ್ತು ಇತರ ಮೌಲ್ಯವರ್ಧನೆ ಮಾಡುವಂಥ ಆಹಾರ ಉತ್ಪನ್ನ ಸಂಸ್ಥೆ. ಇದು ಸಾಧಾರಣ 10ರಿಂದ ಹೆಚ್ಚು ಉತ್ಪನ್ನಗಳು ಈ ವೇದಿಕೆಯಲ್ಲಿ ನಿನ್ನೆ ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ ಅನ್ನೋದು ನಮಗೆ ಖುಷಿ ಪಡುವಂಥ ವಿಷಯ. ಅದೇ ರೀತಿ ಕೃಷಿ ಮಾತುಕತೆ ನಿರಂತರ ನಿನ್ನೆ ಮತ್ತು ಇವತ್ತು ನಡೀತಾ ಇತ್ತು. ಕೃಷಿಯ ಅನುಭವಗಳನ್ನು ಬರೀ ನಮ್ಮಲ್ಲಿರುವ ಸಭೆ ಮಾತ್ರ ಅಲ್ಲ, ನಮ್ಮ ಈ ಮಾಧ್ಯಮ ಮಿತ್ರರ ಮುಖಾಂತರ ಊರಿನ ಮತ್ತು ಪರ ಊರಿನವರಿಗೆ ಎಲ್ಲರಿಗೂ ಅದನ್ನು ಹಂಚಿಕೊಳ್ಳುವಂಥದ್ದು, ಮೌಲ್ಯವರ್ಧನೆಯ ವಿಷಯಗಳನ್ನು, ಬೇರೆ ಬೇರೆ ವಿಷಯಗಳನ್ನು ಸ್ವತಃ ಸಾಧಕರ ಮಾತಿನಿಂದ ಅದನ್ನು ಎಲ್ಲರಿಗೂ ಹಂಚಿಕೊಳ್ಳುವಂಥ ಕೆಲಸ ಮಾಡಿದ್ದೇವೆ. ಹಾಗೆಯೇ ತಾಳಮದ್ದಳೆ, ನಮ್ಮ ಅವರು ಪಾಪ ಇವತ್ತಿಲ್ಲ, ಧೀರಜ್ ಹೇಳಿದಾಗೆ ಸುಹಾಸ್ ಅವ್ರಿಗೊಂದು ಬೇರೆ ಕಾರ್ಯಕ್ರಮ, ಅವನೊಂದು JCIದ ಅಧಿಕಾರಿಯಾಗಿದ್ದರಿಂದ ಆ ಕಾರ್ಯಕ್ರಮಕ್ಕೆ ಅವನಿಗೆ ಹೋಗದೆ ಇರಲಿಕ್ಕೆ ಆಗೋದಿಲ್ಲ, ಇಲ್ಲಾಂದರೆ ಅವ್ರು ಖಂಡಿತ ಹೋಗ್ತಾ ಇರಲಿಲ್ಲ. ಅವನು ಕಳೆದ ವರ್ಷದಿಂದ ಹೇಳ್ತಾ ಇದ್ದ, ಅವರು ಕಾರಂತರೆಲ್ಲ ಅವ್ರಿಗೆ ಬಹಳ ಒಂದು ಆಸೆಯಿಂದ ಹೇಳುವಂಥದ್ದು, ತಾಳಮದ್ದಳೆ ನಾವು ಒಂದು ಹಲಸಿದ್ದು ಮಾಡಲೇಬೇಕು ಅಂತ, ಯಕ್ಷಗಾನ ಮಾಡಬೇಕು, ತಾಳಮದ್ದಳೆ ಮಾಡಬೇಕು ಅಂತ. ಅಂತೂ ಇಂತೂ ಈ ವರ್ಷ ಅದಕ್ಕೆ ಒಂದು ಫುಲ್ಫಿಲ್ ಆಗುವಂಥ ಭಾಗ್ಯ ಮತ್ತು ಯೋಗ ಬಂತು. ಖಂಡಿತವಾಗಿ ಪ್ರಪ್ರಥಮ ಬಾರಿಗೆ, ಯಾಕೆಂದರೆ ಪುತ್ತೂರು ಹಲಸು ಮೇಳದಲ್ಲಿ ನಾವು ಮಾಡಿದ್ದ ಎಷ್ಟೋ ವಿಷಯಗಳು ಇಡೀ ಹಲಸು ಮೇಳಗಳು ಬೇಕಾದಷ್ಟು ಆಗ್ತದೆ, ಆದರೆ ಇಲ್ಲಿ ಆಗುವಂಥದ್ದು ಸಾಧಾರಣ ಸ್ಟ್ಯಾಂಡರ್ಡ್ ಆಗಿ ಬೇರೆ ಕಡೆ ಅದನ್ನು ನೋಡುವ ಮತ್ತು ಬೇರೆ ಕಡೆ ಅವರು ಅದನ್ನು ಫಾಲೋ ಮಾಡುವ ಲಕ್ಷಣಗಳನ್ನು ನಾವು ನೋಡಿದ್ದೇವೆ ಈಗಾಗಲೇ. ಅದೇ ರೀತಿ ನಮ್ಮ ಈ ವರ್ಷ ಮಾಡಿರುವಂಥ ತಾಳಮದ್ದಲೆ ಆಗಿರ್ಬೋದು, ಇನ್ನೊಂದು ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ಶಾಖೆ ಅವ್ರ ಜೊತೆ ಸೇರಿಕೊಂಡು ಮಾಡಿದ ಕವಿಗೋಷ್ಠಿ ಇರ್ಬೋದು, ಇದೆಲ್ಲ ಫಸ್ಟ್ ಟೈಮ್ ಎವರ್ ಇನ್ ಎನಿ ಆಫ್ ದಿಸ್ ಫ್ರೂಟ್ ಕಾನ್ಫರೆನ್ಸಸ್ ಅಥವಾ ಫ್ರೂಟ್ ಫೆಸ್ಟಲ್ಲಿ. ಅದರಿಂದಾಗಿ ಇಂತಹ ಒಂದು ವಿನೂತನ ಕಾರ್ಯಕ್ರಮಗಳು, ನಾವು ಮೊದಲೇ ಹೇಳಿದ್ದು ಪಂಚೇಂದ್ರಿಯಗಳನ್ನು ಎಂಗೇಜ್ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಮೇಳ ಅಂದರೆ. ಸೊ ನೋಡಲಿಕ್ಕೆ, ಕೇಳಲಿಕ್ಕೆ, ಟೇಸ್ಟ್ ಮಾಡಲಿಕ್ಕೆ, ಇಲ್ಲಿ ಪರಿಮಳ ಅಂತೂ ಇಲ್ಲಿ ಅಂತೂ ಬರ್ತಾ ಇದೆ, ಮತ್ತು ಮುಟ್ಟಿ ಫೀಲ್ ಮಾಡಲಿಕ್ಕೆ ಇವತ್ತು ಭೋಜನ ಕೂಡ ಇತ್ತು. ಎಲ್ಲ ರೀತಿಯ ಒಂದು ಆಸ್ವಾದನೆ ಈ ಮೇಳದ ಮುಖಾಂತರ ಬರಬೇಕು ಅನ್ನೋದು ನಾವು ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು. ಜೊತೆಯೇ ನಮ್ಮ ಪರ್ಮನೆಂಟ್ ಗೇಮ್ ಮಾಸ್ಟರ್ಸ್ ಪಶುಪತಿ ಶರ್ಮಾ ಆಗಿರ್ಬೋದು, ದಿನೇಶ್ ಪ್ರಸನ್ನ ಆಗಿರ್ಬೋದು, JCOM ಪುತ್ತೂರು ಟೇಬಲ್ ಮತ್ತು ರೋಟ್ರಿ ಪುತ್ತೂರು ಯುವ ಈ ವರ್ಷ ಸೇರಿಕೊಂಡು ನಮ್ಮ ಜೊತೆ ಸೇರಿಕೊಂಡು ಉತ್ತಮವಾದ ಸ್ಪರ್ಧೆಗಳನ್ನು ಮತ್ತು ಆ್ಯಕ್ಟಿವಿಟೀಸನ್ನು, ಗೇಮ್ಸನ್ನು, ಈವನ್ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, 2 ದಿವಸ ಪೂರ್ತಿಯಾಗಿ ಮಾಡಿ ಸಹಕರಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್, ನಿಮಗೆ ಮತ್ತು ನಿಮ್ಮ ತಂಡಕ್ಕೆ. ಹಾಗೆ ಈ ವರ್ಷದ ಇನ್ನೊಂದು ವಿಶೇಷ, ಇವತ್ತು ಮಧ್ಯಾಹ್ನ ಬಹಳ ಜನಪ್ರಿಯವಾಗಿ ಫೀಡ್ಬ್ಯಾಕ್ ಸಿಕ್ಕಿದಂಥ ಒಂದು ಹೊಸ ಪ್ರಯತ್ನ, ಹಲಸು ಹಣ್ಣು ಮೃಷ್ಟಾನ್ನ ಭೋಜನ, ಎಕ್ಸಾಟಿಕ್ ಜಾಕ್ ಫ್ರೂಟ್ ಲಂಚ್. ನಮ್ಮ ಊರಿನ ಪ್ರದೇಶದ ಎಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಸೇರಿಸಿಕೊಂಡು ಸಂದೇಶ್ ಅಂತ ಇದ್ದಾರೆ, ಅವ್ರ ಹತ್ರ ಕೇಳಿದೆ, ನೀವು ಬಂದರೆ ಒಮ್ಮೆ ಇಲ್ಲಿ ನಮ್ಮಿಂದ ಒಂದು ಗುರುತು ಗೌರವ ಸ್ವೀಕರಿಸಬೇಕು ಅಂತ. ಅವರು ಆಲ್ರೆಡಿ ಅವರ ಮುಂದಿನ ಕೆಲಸಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡುವ, ಕಿಚನನ್ನು ಕ್ಲೀನ್ ಮಾಡುವ ವ್ಯವಸ್ಥೆಗೆ ಹೋಗಿದ್ದಾರೆ. ಸಂದೇಶ್ ಅಣ್ಣ ಅವರ ಒಂದು ಸಹಭಾಗಿತ್ವದಲ್ಲಿ ಬಹಳ ಒಂದು ಉತ್ತಮವಾದ ಸಾಧಾರಣ 25 ಸ್ಥಳೀಯವಾದ ಹಣ್ಣು ಆಧಾರಿತ ಒಂದು ಐಟಮ್ಗಳಿರುವಂಥ, ಪಾಕಗಳಿರುವಂಥ ಒಂದು ಊಟದ ಭೋಜನದ ವ್ಯವಸ್ಥೆ ಪ್ರಪ್ರಥಮ ಬಾರಿ ಇವತ್ತು ನಾವು ಟ್ರೈ ಮಾಡಿ ಅನುಭವಿಸಿದವರು ಎಲ್ಲರೂ ಬಹಳ ಖುಷಿಯಲ್ಲಿ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದು ಕೂಡ ನಾವು ಒಂದು ಖುಷಿ ಪಡುವಂಥ ವಿಷಯ, ಫಸ್ಟ್ ಟೈಮ್ ಎಗೇನ್. ಹಾಗೆಯೇ ಇದೆಲ್ಲ ನಾವು ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಒಂದು ಬ್ರೀಫ್ ಆಗಿ ಒಂದು ಹಿನ್ನೋಟ ಅಥವಾ ಆಗ್ತಾ ಇರುವ ವಿಷಯ ಅಂತ ಹೇಳ್ಬೋದು. ಇದರಿಂದೆಲ್ಲ ಅನುಭವದಿಂದ ನಮಗೆ ಮುಂದೆ ಏನು ಈಗ 1ರಿಂದ 7 ಬಂದಿದ್ದೇವೆ, 7ರಿಂದ ಇನ್ನೂ 17 ಅಥವಾ ಅವರು 700 ಅಂತ ಹೇಳಿದ್ದು ಧೀರಜ್ ಅವರು. ಅಂತೂ ನಾವು ಮುಂದೆ ಒಂದು ಸ್ಟೆಪ್ ಆದರೂ ಮುಂದೆ ಹೋಗಬೇಕು. ಮುಂದೆ ಏನಂದರೆ ಖಂಡಿತವಾಗಿ ನಮಗೆ ಅನಿಸುವುದು ಈ ಸ್ಟಾರ್ಟಪ್ ಏನಿದೆ, ಸ್ಟಾರ್ಟಪ್ ಕಾನ್ಸೆಪ್ಟ್ ಏನಿದೆ, ಕೃಷಿ ಉದ್ಯಮದಲ್ಲಿ ಹೊಸ ಉದ್ಯಮಗಳು
ಅಥವಾ ಈ ಹಣ್ಣು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಸಂಬಂಧಪಟ್ಟ ಉದ್ಯಮಗಳು ಪುತ್ತೂರಲ್ಲಿ ಇನ್ನೂ ಹೆಚ್ಚಾಗಬೇಕು. ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ವೇದಿಕೆ ಆಗಬೇಕು. ಒಂದು. ಎರಡನೇದು, ಬೆಳೆಗಳ ವೈವಿಧ್ಯತೆ. ಬರೀ ಅಡಿಕೆ, ತೆಂಗು, ಮೆಣಸಿಂದ, ಹಲಸಿಂದ ಪ್ರಾರಂಭವಾದ ಇನ್ನೂ ಹಲವಾರು ಹಣ್ಣುಗಳು ಏನು ಪ್ರದರ್ಶನಕ್ಕೆಲ್ಲ ಬಂದಿದೆ, ಇದು ಎಲ್ಲ ಬೆಳೆದು ನಮ್ಮ ಊರು ಹಣ್ಣು ಬೆಳೆಯ ಮಾರುಕಟ್ಟೆಯ ಕೇಂದ್ರ ಆಗಬೇಕು ಪುತ್ತೂರು. ಮೂರನೇದು, ಇದು ಎರಡೂ ಸೇರಿ, ಕೃಷಿ ಮತ್ತು ನಮ್ಮ ಉದ್ಯಮಗಳು ಸೇರಿ ಹಾರ್ಟಿಕಲ್ಚರ್, ಸಮಗ್ರ ತೋಟಗಾರಿಕೆ ಒಂದು ಮಾರ್ಕೆಟ್ ಪ್ಲೇಸ್. ಹೇಗೆ ನಾವು ಅಡಿಕೆಗೆ ಇವತ್ತು ಪವರ್ಫುಲ್ ಮಾರ್ಕೆಟ್ ಆಗಿದ್ದೀವಿ, ಮುಂದೆ ಸಮಗ್ರ ತೋಟಗಾರಿಕೆ ಮತ್ತು ಈ ಕೃಷಿ ಉದ್ಯಮ ಇದಕ್ಕೆಲ್ಲದಕ್ಕೂ ನಾವು ಒಂದು ಹಾಟ್ಸ್ಪಾಟ್, ಮಾರ್ಕೆಟ್ ಹಾಟ್ಸ್ಪಾಟ್ ಆಗಬೇಕು. ಮತ್ತು ನಮ್ಮ ಮುಳಿಯವರು ನಿನ್ನೆ ಭಾಷಣದಲ್ಲಿ ಹೇಳಿದಾಗೆ ನಾವು ಕೂಡ ಮಾತಾಡ್ತಾ ಇದ್ದೀವಿ, ಬರೀ ನಮ್ಮ ಈ ಕೃಷಿ ಸಮ್ಮೇಳನ ಅಥವಾ ಈ ಹಲಸು ಮೇಳದ ವೇದಿಕೆಯಲ್ಲಿ ಮಾತ್ರ ನಾವು ಮಾತುಕತೆ ಅಲ್ಲ, ಕೃಷಿ ಮಾತುಕತೆ ಅಲ್ಲ, ಈ ಎಜುಕೇಷನ್ ಅನ್ನುವಂಥದ್ದು, ಕೃಷಿಯಲ್ಲಿ ಎಜುಕೇಷನ್, ಅದು ಅಕೌಂಟಿಂಗ್ ಆಗಿರ್ಬೋದು ಅಥವಾ ಸಂಶೋಧನೆ ಆಗಿರ್ಬೋದು ಅಥವಾ ಅನುಭವಗಳಾಗಿರ್ಬೋದು, ಇದೆಲ್ಲ ಪ್ರತಿ ಕೃಷಿಕನಿಗೆ ಸಿಕ್ಕಿದ್ರೆ ಅವು ಮಾಡುವ ಕೃಷಿ ಲಾಭದಾಯಕ ಆಗುವ ಸಾಧ್ಯತೆ ಜಾಸ್ತಿ. ಅದರಲ್ಲಿ ಕೂಡ ಕೌಶಲ್ಯ ಅಭಿವೃದ್ಧಿ ಮಾಡಿದರೆ ಲಾಭದಾಯಕ ಆಗುವ ಅವಕಾಶ ಜಾಸ್ತಿ. ಸೊ ಕೃಷಿ ಅಕಾಡೆಮಿ ಅಂತ ಏನು ನಿನ್ನೆ ಮುಳಿಯ ಕೇಶವಣ್ಣ ಹೇಳಿದ್ದಾರೆ, ಅದು ಕೂಡ ಈ ವೇದಿಕೆ ಮುಖಾಂತರ ಇನ್ನು ಮುಂದಿನ ದಿವಸಗಳಲ್ಲಿ ಯಾವುದೋ ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಬೇಕು ಅನ್ನುವ ಒಂದು ದೃಷ್ಟಿಯನ್ನು, ಈ ಒಂದು ವಿಚಾರಗಳು ನಮಗೆ ಈ ಅನುಭವದಿಂದ ನಾವು ಪಡ್ಕೊಂಡು ಮುಂದೆಗೆ ಖಂಡಿತವಾಗಿ ನಮ್ಮ ಜೊತೆ ದ್ವಾರಕದವರು ಕೂಡ ಇದ್ದಾರೆ. ಹಾಗೆ ನಮ್ಮ ಜೊತೆ ಇತರ ಊರಿನ ಒಂದು ಉದ್ಯಮದವರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಎಲ್ಲ ಸೇರಿಕೊಂಡು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಇಷ್ಟು ನಮ್ಮ ಈ ಹಲಸು ಮೇಳದ ವಿಷಯ. ಆದರೆ ಹಲಸು ಮೇಳದಲ್ಲಿ ಇದೆಲ್ಲ ಆಗಬೇಕು ಅಂದರೆ ನಾವು ಖಂಡಿತವಾಗಿ ಸಹಕಾರ ಬೇಕು, ಸಹಭಾಗಿತ್ವ ಬೇಕು, ಇದೆರಡೂ ಬೇಕು. ಸೊ ನಾವಂತೂ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ಬೋದು, ಆದರೆ ಕೆಲಸ ಮಾಡಿ ಅದು ಸಕ್ಸಸ್ ಆಗಬೇಕಂದ್ರೆ ನಮಗೆ ಸ್ಪಾನ್ಸರ್ಸ್ ಬೇಕು. ಸೊ ಈ ಸ್ಪಾನ್ಸರ್ಸ್ ಅಂದರೆ ಪ್ರಾಯೋಜಕರು ಬೇಕು. ಈ ಪ್ರಾಯೋಜಕರನ್ನ ಒಂದು ಸಣ್ಣ ನಮ್ಮ ಮಟ್ಟದಲ್ಲಿ ಒಂದು ರೆಕಗ್ನೈಸ್ ಮಾಡುವಂಥದ್ದು ನಮ್ಮ ಈ ಕರ್ತವ್ಯ. ಈ ಸಂದರ್ಭದಲ್ಲಿ ಮುಳಿಯಾ ಜ್ಯುವೆಲ್ಸ್ನವರು ಯಾರಾದರೂ ಇದ್ದರೆ ಇಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಳಿಯಾ ಫಾರ್ಮ್ ಲ್ಯಾಂಡ್, ಮುಳಿಯಾ ಪ್ರಾಪರ್ಟೀಸ್ ಅವರು ಯಾರಾದರೂ ಇದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮದ ಸ್ವಯಂ ಸೇವಕರು ಯಾರಾದರೂ ಇದ್ದರೆ ಬರಬೇಕು ಪ್ಲೀಸ್. ಒಂದು ಅತಿಥಿಗಳಿಂದ ಒಂದು ಗೌರವ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಸ್ವಯಂ ಸೇವಕರು ಧನ್ಯ, ಉದಯ್ ಎಲ್ಲಿಯಾದರೂ ಹತ್ತಿರದಲ್ಲಿದ್ದರೆ ಕೂಡಲೇ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅನಂತಣ್ಣ ನಮ್ಮ ಅಧ್ಯಕ್ಷರು, ನಮ್ಮ ಸ್ಪಾನ್ಸರ್ನ, ನಮ್ಮ ಪ್ರಾಯೋಜಕರ ಪರವಾಗಿ ಮುಳಿಯಾ ಫಾರ್ಮ್ ಲ್ಯಾಂಡ್ಸ್ ಮುಖ್ಯ ಪ್ರಾಯೋಜಕರಾಗಿ ಬಂದಿದ್ದಾರೆ. ಅವರನ್ನು ಅವರ ತಂಡದ ಸದಸ್ಯರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇನ್ನೊಂದು ಮುಖ್ಯ ಪ್ರಾಯೋಜಕರು ಮತ್ತು ಪ್ರೋತ್ಸಾಹಕರು, ಪೋಷಕರು ಅಂತ ಹೇಳ್ಬೋದು. ಒಂದೇ ಸಲ ಅವರ ಹತ್ರ ಹೆಚ್ಚಿನ ಅಂಶ ಸುವಾಸ ಹೋಗಿರೋದು, ಕೇಳಿರೋದು, ಕೂಡಲೇ ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದು ಮಾತ್ರ ಅಲ್ಲ, ಆಮೇಲೆ ನಮಗೆ ಸುವಾಸ ಅವಾಗ ಹೇಳ್ತಾಯಿದ್ರು, ಫಾಲೋಅಪ್ ಕೂಡ ಮಾಡ್ತಾಯಿದ್ರು, ಏನಾಗ್ತಾಯಿದೆ, ಏನು ಮಾಡ್ತಾಯಿದ್ದೀರಿ, ನಾವೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆಸಕ್ತಿ. ಬರೀ ಪ್ರೋತ್ಸಾಹ ಮತ್ತು ಪೋಷಕರು ಅಂತಲ್ಲ, ವಿಷಯದಲ್ಲಿ ಆಸಕ್ತಿ ಕೊಟ್ಟು ಅದು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಅಭಿರುಚಿ ಇಟ್ಕೊಂಡು ನಮಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ದ್ವಾರಕಾ ಕನ್ಸ್ಟ್ರಕ್ಷನ್ಸ್. ಅನಂತಣ್ಣ ಪ್ಲೀಸ್ ಚಪ್ಪಾಳೆ ಕೊಡಿ. ಮೇನ್ ಇವೆಂಟ್ ಸ್ಪಾನ್ಸರ್ಸ್ ಮುಳಿಯಾ ಫಾರ್ಮ್ ಲ್ಯಾಂಡ್ಸ್ ಆ್ಯಂಡ್ ದ್ವಾರಕಾ ಕನ್ಸ್ಟ್ರಕ್ಷನ್ಸ್. ಅದೇ ರೀತಿ ಯುನೈಟೆಡ್ ಟೊಯೋಟಾದ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಂಪ್ಕೋ ಸಂಸ್ಥೆ ಯಾರಾದರೂ ಇದ್ರೆ ದಯವಿಟ್ಟು ಬನ್ನಿ. ತೆಂಗು ರೈತ ಉತ್ಪಾದಕರ ಸಂಸ್ಥೆ ಪ್ರತಿನಿಧಿಗಳು ಯಾರಾದರೂ ಇದ್ರೆ ಕೂಡಲೇ ಬನ್ನಿ. ಹೆಸರು ಕರೀತಾ ಇರ್ತಾನೆ, ಯಾರು ಹತ್ತಿರದಲ್ಲಿ ಕೂಡಲೇ ಬನ್ನಿ, ಸೇರ್ಕೊಳ್ಳಿ. ವಿಜಯ ಸೋಲಾರ್, ರಾಧಾಸ್ ಕೋರ್ಟ್ ರೋಡ್ ಪುತ್ತೂರು. ಗ್ರಾಮಜನ್ಯ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಗ್ರಾಮಜನ್ಯದವರು ಅಲ್ಲಿ ಟೀ ಶರ್ಟ್ ಹಾಕಿ ನಮ್ಮ ಇದ್ರ ಇಲ್ಲೇ ಇದ್ದಾರೆ, ನನಗೆ ಅಲ್ಲಿ ಕಾಣಿಸ್ತಾ ಇದ್ರು ಹಿಂದೆಯಿಂದ. ಯೂನಿಫಾರ್ಮ್ ಖಂಡಿತ. ಹೇಗೆ ದ್ವಾರಕಾ ಈ ಸಲ ನಮಗೆ ಒಂದೇ ಒಂದು ರಿಕ್ವೆಸ್ಟಲ್ಲಿ ಕೂಡಲೇ ಸ್ಪಂದಿಸಿದ್ರು, ಅದೇ ರೀತಿ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯವರು ಕೂಡ ಅಷ್ಟೇ.
ಸುಹಾಸ್ ಜೊತೆ ನೇರವಾಗಿ ಮಾತುಕತೆ ಸಂಪರ್ಕದಲ್ಲಿ ಇಟ್ಕೊಂಡು ಅವರಿಂದ ಆಗುವ ಎಲ್ಲ ಕೇವಲ ಅದು ಒಂದು ಪ್ರಾಯೋಜಕತ್ವ ಅಂತಲ್ಲ, ಸಂಪೂರ್ಣ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು. SRK ಲ್ಯಾಡರ್ಸ್, ಕ್ಯಾಂಪ್ಕೋ ಅವ್ರು ಯಾರಾದ್ರಿದ್ರೆ, ಹಾಗೆಯೇ ಪಶುಪತಿ ಲೈಟ್ಸ್, ಪಶುಪತಿ ಶರ್ಮಾ ಅವರು ಜೆಕಾಮ್ ಚೇರ್ಮನ್ ಆಗಿ ಕಾರ್ಯಕ್ರಮ ಸುಧಾರಣೆಯಲ್ಲಿ ತೊಡ್ಕೊಂಡಿದ್ರೆ ಒಬ್ಬ ಸಹ ಪ್ರಾಯೋಜಕರಾಗಿ ನಮಗೆ ಕಾರ್ಯಕ್ರಮಕ್ಕೆ ಯಾವಾಗಲೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ವಿಜಯ್ ಸೋಲಾರ್ ಅವರು ಯಾರಿದ್ದಾರೆ ಇಲ್ಲಿ? ವಿಜಯ್ ಸೋಲಾರ್, SRK ಲ್ಯಾಡರ್ಸ್, ತೆಂಗು ಉತ್ಪಾದಕದ ಸಂಸ್ಥೆ, ತೆಂಗು ರೈತ ಉತ್ಪಾದಕ ಸಂಸ್ಥೆ, ಕೋಕೋನಟ್ FPO CEO ಆದ ಕುಸುಮ್ ರಾಜ್ ಅವರು, ಇವರು ಕೂಡ ಹಾಗೆ ನಮ್ಮ ರೋಟ್ರಿ ಪುತ್ತೂರು ಯುವದ ನಿಯೋಜಿತ ಅಧ್ಯಕ್ಷರು. ಸೊ ಕಾರ್ಯಕ್ರಮ ಸುಧಾರಣೆಯಲ್ಲಿ ಜೆಕಾಮ್ ಜೊತೆ ರೋಟ್ರಿ ಯುವದ ಒಂದು ಪ್ರತಿನಿಧಿಯಾಗಿ ಕೂಡ, ಜೊತೆಗೆ ತೆಂಗು ರೈತ ಉತ್ಪಾದಕ ಸಂಸ್ಥೆಯ CEO ಆಗಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹ ಪ್ರೋತ್ಸಾಹಕರು ಕೂಡ ಆಗಿರ್ತಾರೆ. ಧನ್ಯವಾದಗಳು ಸರ್. ವಿಜಯ ಸೋಲಾರ್, ರಾಧಾಸ್, ನಿತ್ಯ ಚಪಾತಿ, ಇವ್ರನ್ನೆಲ್ಲ ನೆನೆಸ್ಕೊಳ್ತಾ, ಹಾಗೆ ನಮ್ಮ ಅಡಿಕೆ ಪತ್ರಿಕೆ, ಯಾಕೆಂದರೆ ಅದನ್ನು ನಾನು ಲಾಸ್ಟ್ಗೆ ಇಟ್ಟಿದ್ದು, ಅಡಿಕೆ ಪತ್ರಿಕೆಯ ನಾಕಾರಂತರು ಅವರು ನಮ್ಮ ಪರ್ಮನೆಂಟ್ ಟೀಮ್ ಮೆಂಬರೇ ಅವರು. ಆದರೂ ಅಡಿಕೆ ಪತ್ರಿಕೆಯ ಮುಖಾಂತರ ನಮಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹ ಕೂಡ ಕೊಡ್ತಾರೆ. ನಾಕಾರಂತರು ನಮ್ಮ ಟೀಮ್ ಮೆಂಬರ್ ಮಾತ್ರ ಅಲ್ಲ, ಟೀಮ್ ಸದಸ್ಯರು ಹೇಗಿದ್ರು ಹೌದು. ಈ ಎಲ್ಲ ಸಭಾ ಕಾರ್ಯಕ್ರಮಗಳು ಇಷ್ಟು ಅಚ್ಚುಕಟ್ಟಾಗಿ ಆಗಬೇಕು ಅಂದರೆ ಅವರೇ ಕಾರಣ, ಎಲ್ಲ ಮೊದಲಿಂದ ಕೊನೆಯವರೆಗೆ. ನಿರ್ಮಾನ್ ಅಸೋಸಿಯೇಟ್ಸ್, ಮನೋಹರ್ ಪಾಟಾಲಿ, ಭವಿತ್, ನಿರೋಶ್ ಅವರು ನಮ್ಮದೇ ಟೀಮ್ ಆಗಿ ಯಾರು ಇಲ್ಲ. ರಾಧಾಸ್ ಡ್ರೆಸ್ಸಸ್ನ ಪರವಾಗಿ ನಾವು ಅವರ ಮಿತ್ರರಾದ ರಘು ಶೆಟ್ಟಿ ಅವರನ್ನ ಕರೆದು ಅವರ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಕಾಶಣ್ಣ ಕೂಡ ಅಷ್ಟೇ, ಅದು ಗಣೇಶಣ್ಣಾಗಿರಲಿ ಪ್ರಕಾಶಣ್ಣಾಗಲಿ, ನಾವು ಕೇವಲ ಹೋಗಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಹೃತ್ಪೂರ್ವಕವಾಗಿ ಒಂದೇ ಮಾತಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಗೆ ಮುಂದುವರಿತಾ ನಮಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರುವಂಥ ತಂಡಗಳು, ಅವ್ರನ್ನ ಒಂದು ನೆನೆಸ್ಕೊಳ್ಬೇಕು. ಯಾಕೆಂದರೆ ಅವರಿಗೆ ಕೊಡುವ ಸನ್ಮಾನವನ್ನು ನಿಧಾನಕ್ಕೆ ಮತ್ತೆ ಮಾಡುವ, ನೆನೆಸ್ಕೊಳ್ಬೇಕು. ಯಾಕೆಂದರೆ ಇದೆಲ್ಲ ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿ ಮತ್ತು ವ್ಯವಸ್ಥಿತವಾಗಿ ಆಗಬೇಕಂದ್ರೆ ಶಾಮಿಯಾನದ ಮಂಜುನಾಥ್ ಅಣ್ಣ ಅವ್ರನ್ನ ನೆನೆಸ್ಕೊಳ್ಬೇಕು ಮತ್ತು ಅವರ ಇಡೀ ತಂಡವನ್ನು. ಯಾಕೆಂದರೆ ಅವರ ಕೆಲಸ ಶುರುವಾಗೋದು ನಾವು ಮಲಗಿದ ಮೇಲೆ, ರಾತ್ರಿ 9 ಗಂಟೆ ನಂತರ, ಬೆಳಿಗ್ಗೆ 8 ಗಂಟೆ ಅಥವಾ ಬೆಳಿಗ್ಗೆ 5-6 ಗಂಟೆವರೆಗೆ ಪ್ರತಿನಿತ್ಯ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸ ಮಾಡಿ ಈ ಇಡೀ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬ್ಯಾಕಪ್ ಆಗಿ ಇದನ್ನು ಒಂದು ಬ್ಯೂಟಿಫುಲ್ ಆಗಿ ಅದು ಚೆಂದದ ರೀತಿಯಲ್ಲಿ ಇದು ರೂಪುಗೊಳ್ಬೇಕಂದ್ರೆ ನಮ್ಮ ಇವೆಂಟ್ ಪಾರ್ಟ್ನರ್ ಸಾಯಿರಾಮ್ ಅವರು ಎಲ್ಲಾದರೂ ಇಲ್ಲಿ ಹತ್ತಿರ ಇದ್ದರೆ, ವಿಸ್ಮಯ ಇವೆಂಟ್ಸ್ ಸಾಯಿರಾಮ್ ಇದ್ದರೆ ವೇದಿಕೆಗೆ ಬರಬೇಕು. ಅವರು ಕೂಡ ಈ ವರ್ಷದಿಂದ ನಮ್ಮ ಜೊತೆ ಸೇರಿಕೊಂಡು ಇದನ್ನು ಒಂದು ಅಚ್ಚುಕಟ್ಟು ರೀತಿಯಲ್ಲಿ, ಈಗ ವಿಜಯ ಶಾಮಿನದವರು ಸೆಟಪ್ ಮಾಡಿ ಕೊಡ್ತಾರೆ, ಅದನ್ನು ಒಂದು ಪ್ರೆಸೆಂಟೇಷನನ್ನು ಚೆನ್ನಾಗಿ ಬರಬೇಕಂದ್ರೆ, ಮತ್ತು ಇಲ್ಲಿರುವ ವಾಲಂಟಿಯರ್ಸ್, ಸ್ವಯಂ ಸೇವಕರಿರ್ಬೋದು, ಕ್ಲೀನಿಂಗ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಕರೆಂಟ್ದು ಇರ್ಬೋದು, ಮತ್ತು ಯಾವುದೇ ಒಂದು ಅಡಚಣೆಗಳು, ಪರ್ಮಿಷನ್ಸ್ ಇರ್ಬೋದು, ನಮ್ಮ ನಗರಸಭೆಯ ಪರ್ಮಿಷನ್ಸ್ ಇರ್ಬೋದು, ಯಾವುದೇ ಒಂದು ವಿಷಯಗಳು ಅಗತ್ಯ ಇದ್ದರೆ ಅದನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸುಧಾರಣೆ ಮಾಡಿಕೊಟ್ಟು ನಮ್ಮ ಜೊತೆ ಸೇರಿಕೊಂಡವರು ಸಾಯಿರಾಮ್, ವಿಸ್ಮಯ ಈವೆಂಟ್ ಸಾಯಿರಾಮ್, ನಿಮಗೆ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ನಿರಂತರವಾಗಿ 3 ದಿವಸ ಕೆಲಸ ಮಾಡಿರುವಂತಹ ಎಲ್ಲ ಸ್ವಯಂ ಸೇವಕರನ್ನು ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಗೆ ನಾವು ಈ ವರ್ಷ ಒಂದು ಯೋಚನೆ ಮಾಡಿದ್ದಂದರೆ, ನಮ್ಮಲ್ಲಿ ಬರುವಂಥ ಒಂದು ವಿಶೇಷ ಎಲ್ಲ ಸ್ಟಾಲ್ಗಳು ನಮಗೆ ಇಂಪಾರ್ಟೆಂಟ್, ಎಲ್ಲ ಸ್ಟಾಲ್ಗಳು ನಮಗೆ ಪ್ರಾಮುಖ್ಯವಾದದ್ದು. ಆದರೆ ನಾವು ಏನಾದರೂ ಒಂದು ಹೊಸತನ ಅಥವಾ ವಿಶಿಷ್ಟತೆ ಅಥವಾ ನಮ್ಮದು ಏನು ಈ ಉದ್ದೇಶ ಇದೆ, ಇದು ಉದ್ದೇಶ ಏನಂದರೆ ಕೃಷಿ ಉದ್ಯಮ ಅಥವಾ ಆಹಾರೋತ್ಪನ್ನ ಮತ್ತು ನಮ್ಮ ಈ ಹಲಸಿಗೆ ಸಂಬಂಧಪಟ್ಟ ಹಾಗೆ ಈ ಉದ್ದೇಶ ಏನಿದೆ, ಅದಕ್ಕೆ ಪೂರಕವಾಗಿರುವಂಥ ಒಂದು ಉತ್ತಮ ಸ್ಟಾಲನ್ನು ಗುರುತಿಸುವಂಥ ಕೆಲಸ ಕೂಡ ಈ ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ವಿಷಯದಲ್ಲಿ ನಾವು ಮೈಸೂರಿನಿಂದ ಬಾಕಾಹು ಸಂಸ್ಥೆಯವರನ್ನು ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಸರ್, ನೀವು ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಸ್ವಲ್ಪ ಜೋರು ಕೊಡಿ. ಯಾಕೆಂದರೆ ಇವರು ಬಾಳೆಹಣ್ಣಿನ ಹುಡಿ, ಬಾಕಾವು ಅಂದರೆ ಬಾಳೆಕಾಯಿನ ಹುಡಿ, ಇದನ್ನು ಹಿಡ್ಕೊಂಡು, ಯಾಕೆಂದರೆ ನಾವು ಹೇಳ್ತಾ ಇರೋದೇನು, ಆಹಾರೋತ್ಪನ್ನ ಮತ್ತು ಮೌಲ್ಯವರ್ಧನೆ
ಇದಕ್ಕೆ ಉತ್ತೇಜನ ಆಗಬೇಕು ಒಂದು ಮಾರುಕಟ್ಟೆಯಲ್ಲಿ. ಯಾಕೆಂದರೆ ಕೃಷಿ ಇವತ್ತು ಬೆಳಿಗ್ಗೆ ಆ ಕುರುವೇಲು ಗೇರು ಬೀಜದವರು ಹೇಳಿರ್ಬೋದು ಅಥವಾ ಎಲ್ಲರೂ ಮಾತಾಡಿದ್ದು ಒಂದೇ, ಕೃಷಿಕರಿಗೆ ಹಣ ಆಗಬೇಕು, ಆದಾಯ ಹೆಚ್ಚಾಗಬೇಕಂದ್ರೆ ಅದರಲ್ಲಿ ಪ್ರಾಸೆಸಿಂಗ್, ಅದರಲ್ಲಿ ಮೌಲ್ಯವರ್ಧನೆ ಶುರುವಾಗಬೇಕು, ಮೌಲ್ಯವರ್ಧನೆದ ವ್ಯವಹಾರ ಬೆಳಿಬೇಕು ಅಂಥದ್ದು. ಸೊ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸನ್ನು ಮಾಡಿ ಅವರ ಸ್ಟಾಲ್ ಇದೆ. ಎಷ್ಟು ಸರ್ ನಿಮ್ಮ ಸ್ಟಾಲ್ ನಂಬರ್ ಎಷ್ಟು? 16 ನಂಬರ್ ಸ್ಟಾಲಲ್ಲಿ ಇದ್ದಾರೆ. ಬಾಕಾಹು ಅಂತ ಅವ್ರದ್ದು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸನ್ನು, ಫ್ರೂಟ್ಸ್ಗೆ ರಿಲೇಟ್ ಆದ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಮಾಡಿ ಕೊಡ್ತಾ ಇದ್ದಾರೆ. ಅವ್ರನ್ನ ಗುರುತಿಸಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳಂದರೆ ರೈತರಿಗೆ ಕೇವಲ ಒಬ್ಬರೇ ಆದರೆ ವ್ಯವಸ್ಥೆಗಳೆಲ್ಲ ಸುಲಭದಲ್ಲಿ ಸಿಗುವುದಿಲ್ಲ. ಆದರೆ ಒಂದು ರೈತ ಉತ್ಪಾದಕ ಸಂಸ್ಥೆ, ನಬಾರ್ಡಿಂದ ಪೋಷಿತವಾದ ಒಂದು ಸಂಸ್ಥೆ ಇದು. ಇದರಿಂದ ಏನಾಗ್ತದೆ ಅಂದರೆ ಹಣಕಾಸಿಂದ ಹಿಡಿದು ವ್ಯವಸ್ಥೆಗಳು ಹಿಡಿದು ಬೇರೆ ಬೇರೆ ಸರ್ಕಾರದ ಫೆಸಿಲಿಟಿಗಳನ್ನು ಹಿಡಿದು ಎಲ್ಲವನ್ನು, ಮತ್ತು ಒಂದು ಸಣ್ಣ ಮಟ್ಟಿನ ಗೃಹೋದ್ಯಮ, ಸಣ್ಣ ಮಟ್ಟ ಉದ್ಯಮ ಎಲ್ಲ ಮಾಡೋದಿದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಇರುವ ವೇದಿಕೆ ರೈತ ಉತ್ಪಾದಕ ಸಂಸ್ಥೆ. ಒಂದು ರೈತ ಉತ್ಪಾದಕ ಸಂಸ್ಥೆ ಸಾವಿರಾರು ಲೆಕ್ಕದಲ್ಲಿ ನಮ್ಮ ದೇಶದಲ್ಲಿದೆ. ಆದರೆ ಉಳಿದು ಬೆಳೆಯುವುದು ಮಾತ್ರ ಕೇವಲ ಕೆಲವು. ಈ ವಿಷಯವನ್ನು ಇಟ್ಕೊಂಡು, ಯಾಕೆಂದರೆ ನಮ್ಮ ಊರಿನಲ್ಲಿ ಕೃಷಿ ಬೆಳಿಬೇಕಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಬೆಳಿಬೇಕು. ಹಾಗೆ ನಮ್ಮ ಜೊತೆ ಕೋ ಪಾರ್ಟ್ನರ್ ಆಗಿ ಮಾತ್ರ ಅಲ್ಲದೆ ಸಾಧಾರಣ ಒಂದು 10 ಜನ ವಾಲಂಟಿಯರ್ಸನ್ನು, ಸ್ವಯಂ ಸೇವಕರನ್ನ ಹಾಕಿಕೊಂಡು ಮುಖ್ಯವಾಗಿ ಬ್ಯಾಂಬೂ ಕೃಷಿಯನ್ನು, ಬೆದರು ಕೃಷಿ, ಯಾರು ಕೂಡ ಒಂದು ಜಾಸ್ತಿ ಗಮನ ಕೊಡದಂಥ ಬೆದರು ಕೃಷಿಯನ್ನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇರುವಂಥ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯವರಿಗೆ ನಿರಂಜನ್ ಸರ್, ನೀವು ಬಂದು ನಮ್ಮ ಕಡೆಯಿಂದ ನಿಮ್ಮ ಒಂದು ಈ ವರ್ಷ ಪ್ರಪ್ರಥಮ ಬಾರಿಗೆ ನಮ್ಮ ಈ ಮೇಳದಲ್ಲಿ ಯಾವಾಗಲೂ ಇದ್ರಿ, ಬಟ್ ಮಳಿಗೆ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಬಂದಿದ್ದೀರಿ. ನಿಮ್ಮ ಕೆಲಸ ಕಾರ್ಯದಿಂದ ಹಿಂದೆ ಬಿದ್ದಿರುವ ಬೆದರು ಕೃಷಿ ಬೆಳೀಲಿ ಅಂತ ನಮ್ಮ ಆಸೆ. ಹಾಗೆ ನಮ್ಮ ಮಧು ಮಕ್ಷಿಕದವರಿದ್ದಾರೆ ಇಲ್ಲಿ. ಸಾಧಾರಣ 9ರಿಂದ ಹೆಚ್ಚು ಪ್ರಾಡಕ್ಟ್ಗಳನ್ನು, ಉತ್ಪನ್ನಗಳನ್ನು ಲಾಂಚ್ ಮಾಡಿರುವಂತಹ ಮಧುಮಕ್ಷಿಕ ಅವರಿಗೆ ನಾವು ಅಲ್ಲೇ ಸನ್ಮಾನ ಮಾಡುವ. ಅವರು ವ್ಯವಹಾರದಲ್ಲಿದ್ದಾರೆ, ಸೊ ಅವರು ಇಲ್ಲಿ ಬರಲಿಕ್ಕಿಲ್ಲ ಈಗ. ಖಂಡಿತವಾಗಿ ಅವರು ಒಂದು ಪ್ರೇರಣೆ ಎಲ್ರಿಗೂ. ಅಷ್ಟು ಆಸಕ್ತಿ ಹಿಡ್ಕೊಂಡು ಅವರು ನಮ್ಮ ಮುಳಿಯ ಶರ್ಮಣ್ಣ ಅವ್ರದ್ದು ಮಾರ್ಗದರ್ಶನ ತಗೊಂಡು ಬೇರೆ ಬೇರೆ ರೀತಿಯ ಒಂದು 9 ರೀತಿಯ ಪ್ರಾಡಕ್ಟ್ಸನ್ನು ಮಾಡಿರುವಂಥದ್ದು ಎಲ್ರಿಗೂ ಒಂದು ಪ್ರೇರಣೆ ಅಂತ ಹೇಳಿಕೊಂಡು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು, ಕೊನೆಗೆ ನಮ್ಮ ಕಾರ್ಯಕ್ರಮಕ್ಕೆ 7ನೇ ವರ್ಷದ ಹಲಸು ಹಣ್ಣು ಮೇಳದ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂತಹ ನಮ್ಮ ಊರಿನ ಎಲ್ಲ ಸಮಾಜ ಬಾಂಧವರಿಗೆ, ಪರ ಊರಿನ ಎಲ್ಲ ಸಮಾಜ ಬಾಂಧವರಿಗೆ, ನಮ್ಮ ಎಲ್ಲ ಪೋಷಕರಿಗೆ, ಪ್ರಾಯೋಜಕರಿಗೆ, ಬಂದರು ಅವರಿಗೆ, ಎಲ್ಲ ಪೋಷಕರಿಗೆ, ಪ್ರಾಯೋಜಕರಿಗೆ, ಎಲ್ಲ ಮಳಿಗೆಯ ಮಾಲೀಕರಿಗೆ, ಬೇರೆ 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 ದೂರದ ಊರಿಂದ, ಕೇರಳದಿಂದ ಎಲ್ಲ ಬಂದಿದ್ದಾರೆ, ಎಲ್ಲ ಮಳಿಗೆಯ ಮಾಲೀಕರಿಗೆ, ನಮ್ಮ ಮಧು ಮಕ್ಷಿಕ ಒಮ್ಮೆ ಎಲ್ಲರೂ ನೋಡಿ ಬಹಳ ಒಂದು ಉತ್ಸಾಹದಿಂದ ಸಾಧಾರಣ 10-12 ಹಣ್ಣು ಆಧಾರಿತ, ಕೃಷಿ ಆಧಾರಿತ ಉತ್ಪನ್ನಗಳನ್ನು ಮಾಡಿ ನಿನ್ನೆ ತಾನೇ ಅದು ಇಲ್ಲಿ ಲಾಂಚ್ ಮಾಡಿರ್ತಾರೆ. ಖಂಡಿತವಾಗಿ ನಿಮ್ಮ ಏನು ಕೆಲಸ ಇದೆ ಎಲ್ಲರಿಗೂ ಪ್ರೇರಣೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬೆಸ್ಟ್ ವಿಶಸ್. ಹಾಗೆ ನಮ್ಮ ಜೊತೆ ಇರುವಂಥ ಈ ಲೈಟ್ಸ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಎದುರಿಂದ ಮತ್ತು ಹಿಂದಿಂದ ನಮಗೆ ಈ ವ್ಯವಸ್ಥೆಗೆ ಬೇಕಾದ ಸಂಬಂಧಪಟ್ಟ ಎಲ್ಲ ಪಾರ್ಟ್ನರ್ಸ್ ಎಲ್ಲರನ್ನು ನೆನೆಸ್ಕೊಂಡು, ಮತ್ತೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳು ಜನರಿಗೆ, ಬರದ ಜನರಿಗೆ, ಇಲ್ಲಿರುವವ್ರದ್ದು ಬೇರೆ ವಿಷಯ, ಬರುವವರಿಗೆ, ಬರದವರಿಗೆ ತಲುಪಬೇಕಂದ್ರೆ ಒಂದೇ ದಾರಿ ನಮ್ಮ ಮಾಧ್ಯಮ ಮಿತ್ರರು. ಸೊ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ನಾವು ನೆನೆಸ್ಕೊಂಡು ನಿಮಗೆ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿಕೊಂಡು, ಮತ್ತು ನಮ್ಮ ಸುದ್ದಿ ಮೀಡಿಯಾದವರು ವಿಶೇಷವಾಗಿ 3 ದಿವಸಗಳಿಂದ ಮುಂಚೆ ಒಂದು ಸಾಧಾರಣ 1 ವಾರದಿಂದ ನಮ್ಮ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕೂಡ ಗುರುತಿಸಿ ನೆನೆಸ್ಕೊಂಡು ಎಲ್ಲರಿಗೂ ಶುಭಾಶಯ ಬಯಸ್ಕೊಂಡು ಮುಂದಿನ ಹಲಸು ಮೇಳಕ್ಕೆ ನೀವು ಭೇಟಿಯಾಗುವಂತ ಹೇಳ್ಕೊಂಡು ನನ್ನ ಈ ಹಲಸು ಮೇಳದ ಬಗ್ಗೆ ಒಂದು ಸಣ್ಣ ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಜಗತ್ತಿನ ಯಾವುದೇ ಹಲಸು ಬೆಳೆಯುವ ದೇಶದಲ್ಲಿ ಹಲಸಿನ ಬಗ್ಗೆ ಹೇಳಿಕೊಳ್ಳುವಂತಹ ಸಂಶೋಧನೆ ಆಗಿಲ್ಲ. ಹಲಸಿಗೆ ವಿಶ್ವದಲ್ಲೆಲ್ಲ ಸಂಶೋಧನಾ ಕೇಂದ್ರಗಳೇ ಇಲ್ಲ. ದಿವಿ ಹಲಸಿಗೆ ಇದೆ. ಭಾರತದಲ್ಲಿ ಹಲಸಿನ ಬಗ್ಗೆ ಒಂದು ಜಾಗತಿಕ ಮಟ್ಟದ ಸಂಶೋಧನಾ ಕೇಂದ್ರ ಆರಂಭವಾಗಬೇಕು ಅಂತ ಹೇಳುವಂಥದ್ದು
ಈ ಹಲಸು ಹಣ್ಣು ಮೇಳದ ಒಂದು ಮನವಿ ಮತ್ತೊಂದು ಆಗ್ರಹ. ಈ ಸಮಾರಂಭಕ್ಕೆ ಆಗಮಿಸಿದಂಥ ಅತಿಥಿಗಳಿಗೆ ಉಪಾಯನದ ಮೂಲಕ ಅನಂತಣ್ಣ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. JC ಧೀರಜ್ B ಉದ್ಯಾವರ ಇವರಿಗೆ, ಡಾಕ್ಟರ್ ಸುಪ್ರೀತಾ ಲೋಬ್ ಅವರಿಗೆ, ಶ್ರೀ ಗೋಪಾಲಕೃಷ್ಣ ಭಟ್ ಅವರಿಗೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ನವತೇಜ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀಯುತ ಅನಂತ ಪ್ರಸಾದ್ ನೈತಡ್ಕ ಅವರು ಸಂಸ್ಥೆಯ ನೆಲೆಯಲ್ಲಿ ಅಧ್ಯಕ್ಷೀಯ ಭಾಷಣದ ಜೊತೆಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾರೆ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಸನ್ಮಿತ್ರ ಬಂಧುಗಳೇ, ಹಲಸು ಪ್ರಿಯರೇ, ವೇಣುವಣ್ಣ ಹೇಳಿದ ಹಾಗೆ 2018 ಮಳೆಗಾಲದಿಂದ ಪ್ರಾರಂಭಗೊಂಡದ್ದು. ಅಂಬೆಗಾಲ ಇಡ್ತಾ ಬಂದಿದ್ದೇವೆ ನಾವು. ಅವಾಗ ಸಣ್ಣ ಮಟ್ಟಿಗೆ ಏನೂ ಇಲ್ಲ, ನಾವೊಂದು 5-6 ಜನ ಸೇರಿ ಮಾಡಿದಂಥದ್ದು ಒಂದು ಹಲಸು ಮೇಳ. ಶ್ರೀ ಪಡ್ರೆಯವರ ಅದಕ್ಕೆ ನಮಗೆ ಉತ್ತೇಜನ ಹಾಗೂ ಅದರ ಎಲ್ಲ ಮಾರ್ಗದರ್ಶನದಿಂದ ಪ್ರಾರಂಭಗೊಂಡು 7ನೇ ವರ್ಷದ್ದು. ಅದರ ಜೊತೆಗೆ ಒಂದು BC ರೋಡ್ನಲ್ಲಿ ಅಕಾಲ ಹಲಸು ಮೇಳವನ್ನು ಸಹ ನಾವು ಮಾಡಿದ್ದೇವೆ. ಅಕಾಲ ಅಂತ ಹೇಳಿದ್ರೆ ಹಲಸು ಇಲ್ಲದ ಸಮಯದಲ್ಲಿ. ಅದು ಸಹ ಶ್ರೀ ಪಡ್ರೆಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ IAHRನವರು ಸಮೇತ ನಮ್ಮ ಜೊತೆ ಅವತ್ತು ಸೇರಿಕೊಂಡಿದ್ದರು. ಆ ಸಮಯದಲ್ಲಿ ಸಮೇತ ಹಲಸನ್ನು ಇಲ್ಲದ ಸಮಯದಲ್ಲಿ ಹಲಸನ್ನು ತಂದು ಅಕಾಲ ಹಲಸು ಮೇಳವನ್ನು ಸಮೇತ ನಾವು ಮಾಡಿದ್ದೇವೆ. ತದನಂತರ ಒಂದು ಪುತ್ತೂರಿನಲ್ಲಿ ಹೊಸ ಆವಿಷ್ಕಾರ ಮೂಡಿಸಬೇಕು ಅಂತ ಹೇಳಿಕೊಂಡು ಸಾವಯವ ಮೇಳವನ್ನು ಸಮೇತ ಒಂದು ಆಯೋಜನೆ ಮಾಡಿದ್ದೇವೆ ಪುತ್ತೂರು ಮಹಾಲಿಂಗೇಶ್ವರ ಸಭಾಭವನದಲ್ಲಿ. ಇದರ ಮಧ್ಯೆಗಳದೆಲ್ಲ ನಡೀತಾ ಇತ್ತು. ಕೊರೋನಾ ಬಂದು ಕೆಲವೊಂದು ನಮಗೆ 1 ವರ್ಷ ಸುಮ್ಮೆಗೆ ನಾವು ಕೂತುಕೊಂಡು ಮತ್ತಿನ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಯಲ್ಲೇ 2019ರಲ್ಲಿ JC ಗೌತಮ್ನವರು ನಮ್ಮ ಜೊತೆ ಸೇರಿದರು. 18ರಲ್ಲಿ ನಾವು ಪ್ರಾರಂಭಗೊಂಡದ್ದು. ಅದಕ್ಕೊಂದು ಸ್ವಲ್ಪ ಪುಷ್ಟಿ ಬಂತು ನಮಗೆ. ವೇಣುಗೋಪಾಲರಿಂದಾಗಿ ಅವರು ನಮ್ಮ ಗೌತಮ್ರು ಸೇರಿಕೊಂಡ್ರು. ಅವರು JCಯಲ್ಲಿ ಟ್ರೈನರ್ ಆಗಿದ್ದರು, JCಯ ಸದಸ್ಯರಾಗಿದ್ದುಕೊಂಡಿದ್ದ ಕಾರಣ ಅವರು ನಮ್ಮ ಜೊತೆ ಬಂದರು. ಅವರ ಜೊತೆ 2-3 ವರ್ಷ ನಾವು ಸತತವಾಗಿ ಅವರು ಮತ್ತು ವೇಣುಗೋಪಾಲರು, ಸುಹಾಸ್ ಮತ್ತು ಇನ್ನಿತರರು 2-3 ಜನ ಸೇರಿ ನಾವು ಮೇಳಕ್ಕೆ ನಮ್ಮ ಜೊತೆ ಅವರು ಸಹಕಾರ ಕೊಟ್ಟಿದ್ದರು. ಈ ಸಾರಿ ನಾವು ರೋಟರಿ ನಮ್ಮ ಜೊತೆ ಬಂದಿದೆ, JCOM 1 ಟೇಬಲ್ ಸಮೇತ ನಮ್ಮ ಜೊತೆ ಬಂದಿದೆ. ಯಾಕಂತ ಹೇಳಿದರೆ ಪ್ರಾರಂಭಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿ ತನಕ ಹಲವು ಬೆಳವಣಿಗೆಗಳು ನಮ್ಮ ಜೊತೆ ಬಂದಿದೆ. ಈ ಹಂತಕ್ಕೆ ಬರಬೇಕಾದ್ರೆ ನಾನು ನಿನ್ನೆ ಮಾತಾಡ್ತಾ ಹೇಳಿದೆವು, ಯಾವುದೇ ಒಂದು ಕಾರ್ಯಕ್ರಮ ಹೊರಡುವಾಗ ಯಾಕಂದರೆ ಪ್ರಧಾನವಾಗಿ ಶುರುವಿನಿಂದ ಹಿಡಿದು ಇಂದಿನ ತನಕ ನಾನು ಮತ್ತು ಸುಹಾಸ್ ಮತ್ತು ಈಗ ವೇಣುಗೋಪಾಲ್ ಮತ್ತೆ ಒಂದು 19ರಿಂದ ನಂತರ ಅವರ ತಂದೆ ಮೊದಲೇ ನಮಗೆ ಬಹಳ ಅತ್ಯಂತ ಆಶಯವನ್ನು ಕೊಟ್ಟವರು. ಯಾಕಂದರೆ ಈ ಮೇಳ ಪ್ರಾರಂಭ ನಮಗೆ ಧೈರ್ಯ ಕೊಟ್ಟವರು ಒಂದು ಮುಳಿಯದವರು, ಇನ್ನೊಂದು ನವನೀತರ ತಂದೆ ಖಿದಿಲಾಯರು. ನಾವು ನಿಮ್ಮ ಜೊತೆ ಇದ್ದೇವೆ, ಹೆದರಬೇಡಿ ಮುಂದೆ ಹೋಗಿ ಅಂತೇಳಿ. ಇಲ್ಲಾಂದರೆ ನಮಗೆ ಫೈನಾನ್ಸಿನದ್ದಾಗಲಿ ಮತ್ತೊಂದು ಖರ್ಚುಗಳು ನಮಗೆ ಬೇಕಾಗಿತ್ತು. ಯಾಕೆಂದರೆ ನಾವು ಯುವಕರು ಮಾತ್ರ ಆ ಸಮಯದಲ್ಲಿ ಜೊತೆಯಾಗಿದ್ದದ್ದು. ಹಲವು ಜಂಜಾಟಗಳನ್ನು, ಯಾಕಂದರೆ ಫಸ್ಟಿಗೆ ನಾವು ಇದನ್ನೆಲ್ಲ ಕಿಸೆ ಮುಗಿದ ಮೇಲೆ ನಾನು ಮತ್ತು ಸುಹಾಸ್ ಕೇಳಿದೆ ಎಷ್ಟೆಷ್ಟು ಕೊಡಲಿಕ್ಕೆ ಉಂಟು ಅವರಿಗೆ ಅಂತ ಹೇಳಿಕೊಂಡು ಎಲ್ಲ ಆದಮೇಲೆ ನಮ್ಮ ಆ ಸಂದರ್ಭಗಳು ಸಮೇತ ನಮಗೆ 2-3 ವರ್ಷಗಳು ನಮಗೆ ಬಂದಿದ್ದೆವು. ಅದನ್ನು ಈ ಸಂದರ್ಭದಲ್ಲಿ ನೆನಪಿಸಿ. ಆದರೆ ಈಗ ವ್ಯವಸ್ಥೆಗಳು ನಮಗಿಲ್ಲ. ಯಾಕಂತ ಹೇಳಿದರೆ ಅದನ್ನು ಆ ಥರದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಅದಕ್ಕೊಂದು ನಿಯೋಜನೆ, ಆಗ ವೇಣುವಣ್ಣ ಹೇಳಿದ ಹಾಗೆ ಅದಕ್ಕೆ ಒಂದು ಆ ರೀತಿಯಲ್ಲಿ ಧ್ಯೇಯ ಉದ್ದೇಶ ಆ ನಿರೂಪಣೆಯನ್ನು ಇಟ್ಟುಕೊಂಡು ಮುಂದುವರಿದ ಕಾರಣ ನಾವು ಇವತ್ತು 7ನೇ ವರ್ಷಕ್ಕೆ ಈ ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳು, 1-2 ಸಂಘ ಸಂಸ್ಥೆಗಳು ಅಂತ ಹೇಳ್ತಾ ಇಲ್ಲ ನಾನು, ಹಲವು ಜನ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಬಂದಿದ್ದಾರೆ. ಹಲವು ಇದರ ಮಧ್ಯದಲ್ಲಿ ಪ್ರಯೋಜಕತ್ವರು, ಕೆಲ ಜನ 1 ವರ್ಷ ಬಂದರೆ ಮತ್ತಿನ ವರ್ಷ ಬರಲಿಲ್ಲ, ಹಾಗೆ ಆಯ್ಕೊಂಡು ಅವರನ್ನು ನಾವು ಬಿಡಲಿಲ್ಲ. ಪುನಃ ಪ್ರತಿ ವರ್ಷ ಸಹ ಅವರನ್ನು ಕೇಳಿಕೊಂಡು ಅವರವರ ಸಮಸ್ಯೆಗಳಿಂದಾಗಿ ಅವರು ಬರದೇ ಇದ್ದರೂ ಕೂಡ ಇವತ್ತು ಹಲವು, ಯಾಕಂತೇಳಿ ಫಸ್ಟಿಗೆ ನಮಗೆ ಕೋಡಿಬೈಲು ಸತ್ಯಣ್ಣ ಅದನ್ನು ನೆನಪಿಸಲೇಬೇಕು. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಕೋಡಿಬೈಲು ಒಂದು ಏಜೆನ್ಸಿ ಸತ್ಯಣ್ಣ ಅವರಿಗೆ ನಮ್ಮ ಜೊತೆ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರ ಯಾಕಂದರೆ ನಮ್ಮ ಜೊತೆನೇ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇಳಿದು ಕೆಲಸ ಮಾಡಿದಂತಹ ವ್ಯಕ್ತಿತ್ವ ಅಂತ ಕೋಡಿಬೈಲು ಸತ್ಯಣ್ಣ ಅವರು ಸಮೇತ ನಮ್ಮ ಜೊತೆಗೆ ಇದ್ದರು. ಆಮೇಲೆ ಇನ್ನೊಂದು ಇವ್ರು ನೆನಪಿಸಬೇಕಂತದ್ದು ನಮಗೆ ಜಾಫಿ ಶಿವಣ್ಣ, ನಿನ್ನೆ ಆ ವಿಚಾರ ಬಂತು.
2018ಕ್ಕೆ ನಾವು ಪ್ರಾರಂಭ ಮಾಡಿದ್ರಿಂದ ಅವರು ಇರುವ ತನಕ ನಮ್ಮ ಇಲ್ಲಿ ಪ್ರತಿಯೊಂದು ಮೇಳಕ್ಕೆ ಬಂದಿದ್ದರು. ಅವರ ಐಟಮ್ಗಳು ಜಾಫಿ ಅಂತ ಹೇಳುವಂತಹ ಒಂದು ಕಾಫಿ, ಇದು ಹಲಸಿನ ಬೀಜದಲ್ಲಿ ಮಾಡಿದಂತಹ ಒಂದು ಉತ್ಪನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪೇಟೆಂಟ್ ಪಡೆದಂತಹ ಭಾರತದ ಏಕಮಾನ್ಯ ವ್ಯಕ್ತಿ ಅಂತ ಹೇಳಿದ್ರೆ ಜಾಫಿ ಶಿವಣ್ಣ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇವತ್ತು ಯಾರೇ ಜಾಫಿ ಮಾಡಿದರೂ ಅದರ ಹಿಂಬದಿ ಮಾಲಕರು ಅಂದರೆ ಜಾಫಿ ಶಿವಣ್ಣನೇ. ಅವರ ಒಂದು ಭಗವಂತನ ಅವರ ಆ ಒಂದು ಲೀಲೆಗೆ ಅವರು ಆದಷ್ಟು, ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಆದಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಒಂದು ಹೇಳಿಕೆ ಇದೆ. ಯಾಕೆಂತ ಹೇಳಿದರೆ ಅಂತಹ ಒಂದು ಸೇವೆ. ಆಮೇಲೆ ಇನ್ನೊಂದವರ ಸೇವೆ ಅಂತ ಹೇಳಿದರೆ ಅವರು ಯಾವುದೇ ಆಶೆಗಳಿಲ್ಲದೆ ಹೋಗಿ ಯಾವುದೇ ಊರಿಗೆ ನನ್ನಲ್ಲಿ ಒಂದು ಫೋನ್ ಮಾಡೋದು, ಉತ್ತರಾಖಂಡದಲ್ಲಿದ್ದೇನೆ, ನಿನ್ನೊಂದು ಹಲಸ ಕಟ್ಟರು ಕಳಿಸಿಕೊಳಿಸಿ, ನಿಮ್ಮದು ನಾನಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಹಿಂದುಳಿದ ವರ್ಗದವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಅಲ್ಲಿ ಬಿಹಾರದಲ್ಲಿದ್ದೇನೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ನಿಮ್ಮ ಹಲಸಕಟ್ಟು ಕಳಿಸಿಕೊಡಿ, ಅವರಿಗೆ ಹಲಸಿನ ಉತ್ಪನ್ನಗಳನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲ ಟ್ರೈನಿಂಗ್ ಕೊಡುವಂತಹ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡಂಥವ್ರು ಜಾಫಿ ಶಿವಣ್ಣವರು. ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕಳೆದ ಸಾರಿಯೂ ಇಲ್ಲ, ಈ ಸಾರಿಯೂ ಇಲ್ಲ. ಅದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅವರ ಇಲ್ಲಿಗೆ ಬಂದಂತಹ ಒಂದು ವಿಷಯಕ್ಕೆ ನಾನು ಇಲ್ಲಿ ಪ್ರಸ್ತುತಪಡಿಸುವಂಥ ವಿಚಾರ. ಹಾಗೆ ಇಲ್ಲಿ ಸಹ ಹಾಗೆ ನಮಗೆ ಪ್ರಪ್ರಥಮ ಬಾರಿಗೆ, ಯಾಕಂತ ಹೇಳಿದರೆ ಶುರುವಿನ 8 ದಿವಸದಲ್ಲಿ ನಾವು ಮಾಡಿದಂತಹ ವಿಚಾರದಲ್ಲಿ ನಮಗೆ ಇಲ್ಲೇ ಇದ್ದಾರೆ ಒಬ್ಬರು ಪಾಂಡುರಂಗ ಭಟ್ ಅಂತೇಳಿ. ಅವರು ಪ್ರಕಾಶ್ ಅಲ್ಲಿ ನಮಗೆ ಪುಸ್ತಕ ಮಳಿಗೆಯವರು. ಇವರೆಲ್ಲ ಆ ಒಂದು 8 ದಿವಸ ಅಂತಂದರೆ ನಾವು ಹಗಲಿರುಳು ದುಡಿದಂಥದ್ದು. ಯಾಕಂದರೆ ನಮಗೆ ಹಲಸು ಇರಲಿಲ್ಲ. ಯಾರ್ಯಾರ ಮನೆಗೆ ಹೋಗಿ ರಾತ್ರಿ ಹೋಗಿ ಅದನ್ನು ಕೊಯ್ದು ತಗೊಂಡು ಬಂದಿದ್ದೀವಿ ನಾವಲ್ಲಿ. ಮುನ್ನ ದಿವಸ ಜಡಿಗುಟ್ಟಿ ಮಳೆಯಿಂದ ನಮಗೆ ಅಲ್ಲಿ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರನ್ನು ಈ ಒಂದು ಸ್ಥಾನಕ್ಕೆ ಹೇಳಲಿಕ್ಕೆ ಅವರೆಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಖಂಡಿತವಾಗಿ ನೆನಪಿಸಿಕೊಳ್ಳಬೇಕು. ಅವರ ಆ ಶ್ರಮವನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬೆಳೆದು ಬಂದಂಥ ಇವತ್ತು ಈ ಒಂದಿಷ್ಟು ದೊಡ್ಡ ಕಾರ್ಯಕ್ರಮ ಪುತ್ತೂರಲ್ಲಿ ಜರುಗ್ತದೆ, ನಾವು ಅದನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು ನಮ್ಮಲ್ಲಿಯೂ ಇರಲಿಲ್ಲ. ಬಹುಶಃ ಇಷ್ಟು ದೊಡ್ಡದು ಮಾಡಬೇಕು, ಆಗ್ತದೆ ಅಂತ ಹೇಳೋದು ನಮ್ಮಲ್ಲಿಯೂ ಇರಲಿಲ್ಲ. ಆ ಕಲ್ಪನೆಗಳಿರಲಿಲ್ಲ. ಆ ಕಲ್ಪನೆಯು ಶ್ರೀ ಮಹಾಲಿಂಗೇಶ್ವರನ ದಯದಿಂದ ಎಲ್ಲ ನೆರವೇರಿಕೊಂಡು ಬಂದಿದೆ. ಈ ಒಂದು ಅತ್ಯಂತ ಸುಗಮವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥವರನ್ನು ಎಲ್ಲರನ್ನ ನಾನು ಗೌರವಿಸುವಂತಹದ್ದು ನನ್ನ ಅಧ್ಯಕ್ಷ ನೆಲೆಯಲ್ಲಿ ಒಂದು ಕರ್ತವ್ಯ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಮಾಪನ ನುಡಿಗಾಗಿ ಬಂದಂತಹ ಡಾಕ್ಟರ್ ಸುಪ್ರೀತಾ ಲೋಬೋ, ಇದು ನಿಮಗೆ ಈ ಒಂದು ಸಮಾರಂಭದ ಬಾಬತು ಅತ್ಯಂತ ಆತ್ಮೀಯವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಮೇಳದ ಇಷ್ಟು ದೊಡ್ಡ ಮೇಳ ಮಾಡಲಿಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನಮ್ಮ ಜೊತೆ ಶುಭ ನುಡಿಯನ್ನು ಜೊತೆಗೆ ನೀಡಿದಂತಹ ದ್ವಾರಕಾ ಕನ್ಸ್ಟ್ರಕ್ಷನ್ನ ವ್ಯವಸ್ಥಾಪನಾ ನಿರ್ದೇಶಕರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ಸಮೇತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜೆಕಾಮ್ ಚೇರ್ಮನ್ ಆದಂಥ ವಲಯ 15 ಜೆ.ಸಿ. ಧೀರಜ್ ಬಿ ಉದ್ಯಾವರ ಇವರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ಜೆಕಾಮಿನ ನಮ್ಮ ಉಪ್ಪಿನಂಗಡಿ ಪುತ್ತೂರು ಜೆಕ್ 10 ಇದರ ಅಧ್ಯಕ್ಷರಾದಂತಹ ನಮ್ಮವರೇ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಈಗ ಸದ್ಯದ ಒಂದು 4-5 ಮೇಳಗಳಲ್ಲಿ ಸ್ಟಾಲ್ ನಂಬರ್ ಹಾಕೋದು ಸಮೇತ ನಾವೇ, ನಾನು ಮತ್ತು ಪಶುಪತಿ ಶರ್ಮ. ಯಾಕಂತ ಹೇಳಿದ್ರೆ ಅಷ್ಟು ನಮ್ಮ ಜೊತೆ ಇದ್ದಂತಹ ಅವರು ಈ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಮೇತ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂತಹ ಎಲ್ಲ, ಯಾಕಂತ ಹೇಳಿದರೆ ತುಂಬ ಜನ ಸಹಕರಿಸಿದಂಥ ಹೆಜ್ಜೆಗೆ ಹೆಜ್ಜೆ ಕೊಟ್ಟಂತಹ ಪುತ್ತೂರಿನ ಅಡಿಕೆ ಪತ್ರಿಕೆ ಪುತ್ತೂರು, ಅದು ನಾನು ಆಗಲೇ ಅವರನ್ನ ಬಗ್ಗೆ ವಿವರವನ್ನು ನೀಡಿದ್ದೇನೆ ಅವರಿಗೆ. ಹಾಗೆ ರೋಟರಿ ಕ್ಲಬ್ ಯುವ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡು ಈ ಒಂದು ಇಲ್ಲಿ ನಡೀತಕ್ಕಂತಹ ಎಲ್ಲ ಸ್ಪರ್ಧೆಗಳಿಗೆ ಬಹುಮಾನವನ್ನು ಕೊಟ್ಟಿದ್ದಾರೆ. ಹಾಗೆ ಜೆಕಾಂ ಪುತ್ತೂರು ಇವರೆಲ್ಲರಿಗೂ ಸಮೇತ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಥರ ನಮ್ಮ ಜೊತೆ ಸಹಯೋಗದಲ್ಲಿರ್ತಕ್ಕಂತಹ ಮುಳಿಯ ಪ್ರಾಪರ್ಟೀಸ್ ಪುತ್ತೂರು, ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ಗ್ರಾಮಜನ್ಯ, KSRK ಲ್ಯಾಡರ್ಸ್, SRK ಲ್ಯಾಡರ್ಸ್, ವಿಜಯ ಸೋಲಾರ್, ಕೋಕೋನಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಪಶುಪತಿ ಎಲೆಕ್ಟ್ರಿಕಲ್ಸ್, ರಾಧಾಸ್ ಇವರೆಲ್ಲರಿಗೂ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸಹಕರಿಸಿದಂಥ ಪಿಂಗಾರ ರೈತೋತ್ಪಾದಕ ಸಂಸ್ಥೆ, ಆಗ ಅವರ ಅಧ್ಯಕ್ಷರು ಇಲ್ಲಿ ನಮ್ಮ ಜೊತೆ ಇದ್ದರು, ಅವರಿಗೆ ಅವರ ಇಡೀ ಸಂಸ್ಥೆಯವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ
ನಮ್ಮ ಜೊತೆ ಇನ್ನೊಂದು ಸಂಸ್ಥೆ ನಿರ್ಮಾಣ್ ಅಸೋಸಿಯೇಷನ್ ಕಲ್ಲಾರೆ ಪುತ್ತೂರು ಅವರು ನಮಗೆ ನಮ್ಮ ಟ್ರಸ್ಟಿಗೆ ಅಲ್ಲಿ ಕೂತೊಳ್ಳಿ ಆಫೀಸನ್ನು ಸಮೇತ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿರ್ಮಾಣ ಅಸೋಸಿಯೇಷನ್ ಅವರು ಅವರಿಗೂ ಸಮೇತ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮೃದ್ಧಿ ಗಿರಿಯ ಬೆಳತನ ಸಂಘ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಇದ್ದಾರೆ. ಕಳೆದ ಸಾರಿ ಸಹ ಇದ್ದರು, ಈ ಸಾರಿ ಸಹ ಇದ್ದಾರೆ. ಇಲ್ಲೇ ಇದೆ ಅವರ ನಿಕಟಪೂರ್ವ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಆಗ ಅಧ್ಯಕ್ಷರು ಸಮೇತ ಇಲ್ಲೇ ಇದ್ದರು. ಅವರೆಲ್ಲರಿಗೂ ಗಿಡ ಬೆಳೆತನ ಸಂಘದ ಪ್ರತಿಯೊಬ್ಬರಿಗೂ, ಅವರ ಕೋಶಾಧಿಕಾರಿ ಇಲ್ಲೇ ಕೂತ್ಕೊಂಡು ನಮ್ಮ ಎದುರೇ ಇದ್ದಾರೆ, ಅವರೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮಗೆ ಈ ಒಂದು ಸ್ಥಳಾವಕಾಶವನ್ನು ಕೊಟ್ಟಂತಹ ಪುರಸಭೆಯವರು, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ವ್ಯವಸ್ಥೆಗೆ ಆರಕ್ಷಕ ಠಾಣೆಯವರು ವ್ಯವಸ್ಥೆಗೆ ಒಂದು ಕೊಟ್ಟಂತಹ ಆರಕ್ಷಕ ಠಾಣೆಯವರು ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳು ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಬೃಹತ್ತಾದಂತಹ ಈ ಪೆಂಡಲಮ್ ಮಾಡಲಿಕ್ಕೆ ಶಾಮಿಯಾನದವರು, ಆಗ ನಮ್ಮ ವೇಣುವಣ್ಣ ಹೇಳಿದಾಗೆ ನಾವು ಹಗಲು ಬರುವಾಗ ಯಾರು ಇರುವುದಿಲ್ಲ, ಬೆಳಿಗ್ಗೆ ಆಗುವಾಗ ಫುಲ್ ಇಲ್ಲಿ ನಿಂತಿರುತ್ತದೆ ಅಂತ ಶಾಮಿಯನ್ನು ಮಾಡಿದಂಥ ವಿಜಯ ಶಾಮಿಯನ್ನವರು, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಕೊಟ್ಟಂತಹವರು, ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಇದ್ದೇನೆ. ಇಲ್ಲಿಗೆ ಬಂದಂತಹ ಎಲ್ಲ ಮಳಿಗೆದಾರರು, ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಫಸ್ಟಿಗೆ ನಾವು ಹೇಳಿದಾಗ ನೀವು ಬನ್ನಿ ಅಂತ ಕೇಳುವಂಥ ಪರಿಸ್ಥಿತಿ ನಮಗೆ ಪ್ರಾರಂಭ ಹಂತದಲ್ಲಿತ್ತು. ಈಗ ಹಾಗಲ್ಲ, ನಾವು ಮಾಡ್ತೇವೆ ಅಂತೇಳಿ ಗೊತ್ತಾದ ತಕ್ಷಣ ಅವರವರೇ ಓಡಿಕೊಂಡು ಬಂದಂತಹ ನಮ್ಮನ್ನು ನನಗೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿ ಬಂದು ಇಲ್ಲೆಲ್ಲ ಮಳಿಗೆಗಳನ್ನು ಹಾಕಿದ್ದೀರಿ. ಎಲ್ಲ ಮಳಿಗೆದಾರರಿಗೂ ತುಂಬುವುದು ನಿಮ್ಮ ಬಂದಂತಹ ಈ ನಮಗೆ ಇಷ್ಟ ತನಕ ನೀವು ಕೊಟ್ಟಂತ, ಯಾಕಂತ ಹೇಳಿದರೆ ಹೆಚ್ಚಿನವರು ಸಮೇತ ನಮಗೆ 2018ರಿಂದ 25ರ ತನಕ ಎಲ್ಲರೂ ನಮಗೆ ಇಲ್ಲಿ ಬಂದಿದ್ದಂಥ ತುಂಬ ಜನ ಮಳಿಗೆದಾರಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನಿಮಗೆ ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಲ್ಲಿಯ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಮುಖತಃವಾಗಲಿ ಎಲ್ಲರಿಗೂ ಪರೋಕ್ಷವಾಗಲಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಅಧ್ಯಕ್ಷರ ನೆನೆಯಲ್ಲಿ ಧನ್ಯವಾದಗಳನ್ನು ನಿಲ್ಲಿಸ್ತಾ ಈ ಒಂದು ನನ್ನ 2 ನುಡಿಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಭಾರತ್. ನಮ್ಮೊಂದಿಗೆ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಸಂಸ್ಥೆಗೆ ಈ ಹಬ್ಬಕ್ಕೆ ಹೆಗಲನ್ನು ಕೊಟ್ಟಂಥ ವಿಜಯ ಸೋಲಾರ್ ಸಂಸ್ಥೆಯ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಕಿರು ಉಪಾಯನವನ್ನು ಸ್ವೀಕರಿಸಬೇಕು. ಹಲಸು ಹಣ್ಣು ಮೇಳದ 7ನೇ ಆವೃತ್ತಿಯ ಸಮಾರಂಭ ಮತ್ತು ಒಟ್ಟು ಹಬ್ಬ ಸಂಪನ್ನಗೊಂಡಿದೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.